ಗಡಗಡ ಸೇತುವೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಈಗಾಗಲೇ ನೋಡೋದಾದ್ರೆ ಒಂದು ಕಡೆ ಬಂಟ್ವಾಳದಲ್ಲಿರುವಂತಹ ಸೇತುವೆ ಒಂದು ಈಗಾಗಲೇ ಕುಸಿದು ಬಿದ್ದಿದೆ. ಇನ್ನು ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಇವತ್ತು ಮಂಗಳೂರು ನಗರದಲ್ಲಿ ಅಥವಾ ಮಂಗಳೂರಿನ ಹೊರವಲಯದಲ್ಲಿ ಸಾಕಷ್ಟು ಸೇತುವೆಗಳು ಇವತ್ತು ಇಂತಹ ಒಂದು ಸ್ಥಿತಿಯನ್ನ ತಲುಪ್ತಾ ಇದೆ. ಆದ್ರೆ ಇಂತಹ ಒಂದು ಸಿಚುವೇಶನ್ ಆದ ನಂತರನೇ ಈಗಾಗಲೇ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಎಚ್ಚೆತ್ತುಕೊಳ್ತಾರ ಅಥವಾ ಅದಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಂಡ್ರೆ ಇಂತಹ ಅನಾಹುತಗಳು ಅಥವಾ ಮುಂದಾಗಬಹುದಂತಹ ಅನಾಹುತಗಳನ್ನ ತಪ್ಪಿಸಲಿಕ್ಕೆ ಸಾಧ್ಯ ಆಗುವುದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ಈಗಾಗಲೇ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗಿ ಶೆಟ್ಟಿ ಜಿಪ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ಇನ್ನೊಬ್ಬರಿದ್ದಾರೆ ಪ್ರಶಾಂತ್ ಭಟ್ಕಡಬ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಯೋಗಿ ಶೆಟ್ಟಿ ಜಿಪ್ ಅವರು ನಾವು ಗಮನಿಸ್ತೀವಿ, ಒಂದು ಕಡೆ ನಮ್ಮ ಮಂಗಳೂರಿನಾದ್ಯಂತ ಇವತ್ತು ಸಾಕಷ್ಟು ಸೇತುವೆಗಳು ಇವತ್ತಿದೆ. ಆದ್ರೆ ಎಲ್ಲಾ ಸೇತುವೆಗಳು ಕೂಡ ಎಲ್ಲೋ ಒಂದು ಕಡೆ ಭಯ ಅನ್ನುವಂಥದ್ದು ವಾತಾವರಣ ಸೃಷ್ಟಿಯಾಗ್ತಿದೆ. ಯಾಕಂದ್ರೆ ನಾವು ಈ ಬಂಟ್ವಾಳದಲ್ಲಿ ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಕೂಡ ಈಗ ಒಂದು ಸೇತುವೆ ಕುಸಿದು ಬಿತ್ತು. ಅದನ್ನ ಗಮನಿಸಿದ್ರೆ ನಮ್ಗೆ ಇತರ ಸೇತುವೆಗಳಲ್ಲಿಯೂ ಕೂಡ ಇಂಥದೇ ಒಂದು ಪರಿಸ್ಥಿತಿ ಇರಬಹುದಾ ಅನ್ನುವಂತಹ ಭಯ ಸೃಷ್ಟಿಯಾಗುತ್ತೆ. ಆದ್ರೆ ಬಂಟ್ವಾಳದಲ್ಲಿ ಆ ರೀತಿ ಒಂದು ಸಿಚುವೇಶನ್ ಈಗಾಗಲೇ ನೀವು ಗಮನಿಸಬಹುದು. ಅಂತಹ ಒಂದು ದೊಡ್ಡದಾದಂತಹ ಸೇತುವೆ ಇವತ್ತು ಕುಸಿದು ಬಿದ್ದಿದೆ. ಆದ್ರೂ ಕೂಡ ಅದಕ್ಕಿಂತ ಮುಂಚೆ ಅವರಿಗೆ ಗೊತ್ತಿರಲಿಲ್ವಾ ಅಂತ? ಅದು ಅಲ್ಲ, ಈ ಬಗ್ಗೆ ಆಲ್ರೆಡಿ ಅಲ್ಲಿ ಸುಲೈಮಾನ್ ಎಂಬವರು ಅದ್ರ ಬಗ್ಗೆ 3 ತಿಂಗಳ ಮೊದಲೇ ಅವರಿಗೆ ಎಚ್ಚರಿಕೆ ನೀಡಿದ್ರು. ಹೀಗೆ ಬೀಳುವ ಸಾಧ್ಯತೆ ಉಂಟು, ನೀವು ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ತಗೊಳ್ಳಿಂದ. ಆದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಮತ್ತೆ ಇಲ್ಲಿ ಅಧಿಕಾರಿಗಳಂದ್ರೆ ಅವರಿಗೆ ಯಾವುದೇ ಒಂದು ಘಟನೆ ಆದ ಮೇಲೆ ಎಚ್ಚೆತ್ಕೊಳ್ಳೋದು, ಬೊಬ್ಬೆ ಹಾಕೋದಲ್ಲದೆ ಅದರ ಮೊದಲು ಯಾವುದೇ ಇದು ಮಾಡೋದಿಲ್ಲ. ಅದು ಯಾವುದೇ ವಿಷಯ ಆಗಿರ್ಬೋದು. ಇವತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಸಮಸ್ಯೆ ಆದ ನಂತರ ಮೊನ್ನೆ ದೇವಾಲಯದಲ್ಲಿ ನಮ್ದು ಇಲ್ಲಿ ಒಂದು ಆ ಘಟನೆಯಿಂದ ಹಲವಾರು ಜನರ ಪ್ರಾಣ ಹಾನಿ ತಪ್ಪಿದೆ. ಯಾಕೆಂದ್ರೆ ಅದು ಆ ದೇವರಿಗೆ ನಮ್ದು ರಕ್ಷಣೆ ಮಾಡಿದಲ್ಲದೆ ಅದರ ಮೊದಲೇ ಸ್ವಲ್ಪ ಹೊತ್ತಿನ ಮೊದಲೇ 2 ಬಸ್ ಇದರಲ್ಲಿ ಪಾಸ್ ಆಗಿದೆ ಅಂತ ಹೇಳ್ತಾರೆ. ಅದರಿಂದಾಗಿ ಇದು ಈ ಸಲ ಆದ ಘಟನೆ ಇನ್ನು ಮರುಕಳಿಸಬಾರದು. ಯಾಕೆಂದ್ರೆ ಇವತ್ತು ಇವರು ಕೇವಲ ಈ ಅಧಿಕಾರಿಗಳಿಂದ ತೊಂದರೆಯಿಂದಾಗಿ ಇವತ್ತು 3 ಕಿಲೋಮೀಟರ್ಗೆ ತಲುಪಬೇಕಾದ ಇವತ್ತು ಕುಪ್ಪೆಪಗದ್ದಾಗಿರ್ಬೋದು ಬೇರೆ ಬೇರೆ ರಸ್ತೆಗಳು ಇವತ್ತು 30 ಕಿಲೋಮೀಟರ್ ಬೇಕಾಗ್ತದೆ. ಹಾಗಾದ್ರೆ ಆ ಪರಿಸರದ ಪ್ರದೇಶದ ಜನರ ಪರಿಸ್ಥಿತಿ ಅಂತ, ಅಲ್ಲಿದ್ದ ಕಾರ್ಮಿಕರ ಪರಿಸ್ಥಿತಿ ಅಂತ, ಅಲ್ಲೇ ಒಂದು ವಿದ್ಯಾರ್ಥಿಗಳ ಪರಿಸ್ಥಿತಿ ಅಂತ, ಅಲ್ಲಿ ಜನಸಾಮಾನ್ಯ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಯಾಕಂದ್ರೆ ಇದಕ್ಕೆಲ್ಲ ಯಾರಿಗೆ ಇದಕ್ಕೆ ಶಿಕ್ಷೆ ಕೊಡಬೇಕು, ಯಾರಿಂದಾಗಿ ಇವತ್ತು ಇಷ್ಟು ಜನರು ಪರದಾಡುವ ಪರಿಸ್ಥಿತಿ ಬಂತು ಅಂತ ಹೇಳ್ಕೊಂಡು ಇದ್ರ ಬಗ್ಗೆ ಇವತ್ತೇ ಒಂದು ಈ ಸಂದರ್ಭದಲ್ಲೇ ಕಠಿಣವಾದ ಕ್ರಮಗಳನ್ನ ಅಂತ ಯಾರು ಇದಕ್ಕೆ ಕಾರಣಕರ್ತರದ ಅಧಿಕಾರಿಗಳನ್ನ ಯಾವ್ದು ಅವರಿಗೆ ಒಂದು ಅಮಾನತು ಮಾಡುವಂಥದ್ದು ಅಥವಾ ಸಸ್ಪೆಂಡ್ ಮಾಡುವಂಥದ್ದು ಅಂಥದ್ದು ಎಂಥದ್ದು ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಮುಂದಕ್ಕೆ ಸರಿಯಾಗತ್ತೆ. ಯಾಕಂದ್ರೆ ಇವತ್ತು ಮಂಗಳೂರಿನಲ್ಲಿ ಹಲವಾರು ಸೇತುವೆಗಳಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಸುಳ್ಯದ ಮೋರ್ಗಪನೆ ಸೇತುವೆ ಆಗಿರ್ಬೋದು, ಬೇರೆ ಬೇರೆ ಸೇತುವೆಗಳು ಇವತ್ತು ಗುರುಪುರ ಸೇತುವೆ ಆಗಿರ್ಬೋದು. ಅಲ್ಲಿ ಕೂಡ ನಾವು ಯಾವುದೇ ಒಂದು ಸೇತುವೆ ಆಗಿರ್ಬೋದು, ಯಾವುದೇ ಒಂದು ರಸ್ತೆ ಆಗಿರ್ಬೋದು, ಅದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಮಾತ್ರ ಅದರ ಬಾಳುವಿಕೆ ಜಾಸ್ತಿ ಇರುತ್ತೆ. ಯಾವುದೇ ಒಂದು ನಮ್ದೊಂದು ಮನೆ ಕೂಡ ನಾವು ಯಾವ ರೀತಿಯಲ್ಲಿ ಅದನ್ನು ಮೇಂಟೆನೆನ್ಸ್ ಮಾಡ್ತೇವೆ ಅದರ ಮೇಲೆ ಅದರ ಬಾಳುವಿಕೆ ಜಾಸ್ತಿ ಆಗಿರ್ತದೆ. ಇವತ್ತು ಹಲವಾರು ಇವತ್ತು ನಾವು ಮಂಗಳೂರಿದು ಆಗಿರ್ಬೋದು. ಯಾಕಂದ್ರೆ ನಾವು ಈ ಬಂಟ್ವಾಳದಲ್ಲಿ ಇಂತಹ ಒಂದು ಸ್ಥಿತಿಯನ್ನ ನೋಡಿದ್ರೆ ಸಾಕಷ್ಟು ಜನರು ಕೂಡ ಇದಕ್ಕಿಂತ ಮುಂಚೆಯಲ್ಲಿ ಆರೋಪ ಮಾಡಿದ್ರು, ಸೇತುವೆ ಕೂಡ ಕುಸಿದು ಬೀಳುವಂತಹ ಸ್ಥಿತಿಯಲ್ಲಿದೆ, ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸಿ ಅನ್ನುವಂಥದ್ದು ಒಂದು 5-6 ವರ್ಷಗಳ ಹಿಂದೆನೆ ಹೇಳಿದ್ರು. ಆದ್ರೂ ಕೂಡ ಇದುವರೆಗೂ ಕೂಡ ಅದ್ರ ಬಗ್ಗೆ ಅವರು ನಿರ್ಲಕ್ಷ್ಯ ತಾಳಿದ್ರು ಅಂತ ಹೇಳಿದ್ರೆ ಅವರಿಗೆ ಜವಾಬ್ದಾರಿ ಇಲ್ವಾ ಅಂತ? ಹೌದು, ಅದು ಯಾಕಂದ್ರೆ ಇದ್ರಲ್ಲಿ ಕ್ಲೀನ್ ಪಿಕ್ಚರ್, ಯಾಕಂದ್ರೆ ಇದ್ರಲ್ಲಿ ಅವರಿಗೆ ಜವಾಬ್ದಾರಿ ಇಲ್ಲ ಅಂತ ನಾವು ಒಪ್ಪಿಕೊಳ್ಬೇಕು. ಯಾಕಂದ್ರೆ ಇವತ್ತು ಘಟನೆ ಆಗಿದೆ, ಘಟನೆ ಆಗೋ ಮೊದಲಾದ್ರೆ ಅದನ್ನು ಕೇರ್ಲೆಸ್ ಮಾಡಬೇಕಿದೆ. ಬಟ್ ಇವತ್ತು ಕಣ್ಣೆದುರಿಗೆ ಪಿಕ್ಚರ್ ಬಂದು ನಿಂತಿದೆ. ಯಾಕಂದ್ರೆ ಅಲ್ಲಿ ಸೇತುವೆ ಬಿದ್ದಿದೆ. ಯಾಕಂದ್ರೆ ಅದೊಂದು ಕಟ್ಟಾಗಿ 2 ಪೀಸ್ ಕಟ್ಟಾಗಿ ಒಂದು, ಯಾಕಂದ್ರೆ ಕೇವಲ ಬಿರುಕು ಬಿದ್ದದಲ್ಲ, ಒಂದು ಪೀಸ್ ಆಗಿ 2 ಕಡೆಯಿಂದ ಕಟ್ ಮಾಡಿಕೊಂಡು ಕೆಳಗೆ ಹಾಕಿದ ರೀತಿಯಲ್ಲಿ ಆಗಿದೆ. ಅಂತ ದೊಡ್ಡ ಒಂದು ದುರಂತವು ಇವತ್ತು ನಮ್ಮ ಕಣ್ಣೆದುರು ತಲುಪಿದಾಗ, ಆದ್ರೆ ಇವತ್ತು ಕೂಡ ಕೂಡ ನಾವು ತನಿಖೆ ಮಾಡ್ತೇವೆ, ಇದು ಯಾರ ಕಾರಣಕರ್ತರ ಅಂತ ಹೇಳ್ತಾರೆ. ಅದೇ ಒಂದು ವೇಳೆ ಇಲ್ಲೇ ಬದಲು ಬೇರೆ ಎಲ್ಲೇ ಒಂದು ಪ್ಲೇಸ್ ಅಲ್ಲಿ ಆದ್ರೆ ಇವತ್ತು ಇಷ್ಟು ಹಲವಾರು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ಬೋದಿತ್ತು. ಅದೇ ಬೇರೆ ದೇಶದಲ್ಲಾದ್ರೆ ಇದ್ರ ಬಗ್ಗೆ ಕೂಡಲ ಅಂತ ಅಧಿಕಾರಿಗಳಿಂದಲೇ ದೊಡ್ಡ ಮಟ್ಟಿನ ಒಂದು ಆಕ್ಷನ್ ತಗೊಳ್ಬಹುದು. ಆದ್ರೆ ಇವತ್ತು DC ಅವರೊಂದು ಹೇಳಿಕೆಯನ್ನ ಕೊಡ್ತಾರೆ, ನಾವು ಅದ್ರ ಬಗ್ಗೆ ನಾವು ತನಿಖೆಯನ್ನ ಮಾಡ್ತೇವೆ. ಸ್ವಾಮಿ, ತನಿಖೆ ಅಂದ್ರೆ ಎಷ್ಟೇ ಹೊತ್ತು ಪ್ರೋಸೆಸ್ ಆಗುತ್ತೆ. ಇಮ್ಮಿಡಿಯೇಟ್ ಅದಕ್ಕೆ ಯಾರು ಕಾರಣಕರ್ತರಾಗ್ತಾರೆ ಅವರನ್ನ ಕೂಡಲೇ ಆಕ್ಷನ್ ತಗೊಳ್ಬೇಕು. ಕೂಡಲೇ ಅವನನ್ನ ಸಂಬಂಧಪಟ್ಟ ಎಷ್ಟು ತನಕ ತನಿಖೆ ಆಗ್ತದೆ ಅಷ್ಟು ತನಕ ಅವನನ್ನು ಮನೆಗೆ ಕಳಿಸಬೇಕು. 3 ತಿಂಗಳು 6 ತಿಂಗಳು ಎಲ್ಲಿ ತನಕ ತನಿಖೆ ಮುಂದುವರಿತದೆ ಅಲ್ಲಿ ತನಕ ಯಾರು ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಅವನನ್ನು ಡೈರೆಕ್ಟ್ ಮನೆಗೆ ಕಳಿಸುವಂತ ಕೆಲಸ ಮಾಡಿದ್ರೆ ಮುಂದಕ್ಕೆ ಎಲ್ಲ ಎಚ್ಚರಿಕೆ ಆಗ್ತದೆ. ನಿಜ. ಹಾಗೆ ಪ್ರಶಾಂತ್ ಕಡಬ ಅವರೇ, ಇಷ್ಟೊಂದು ಗಟ್ಟಿಮುಟ್ಟಾಗಿತ್ತು ಸೇತುವೆನ ಕೂಡ ನಾವು ಹೊರನೋಟದಲ್ಲಿ ನೋಡಿದಾಗ, ಬಟ್ ಸ್ಥಳೀಯರು ಕೂಡ ಹೇಳಿದ್ರು ಇದು ಬಿರುಸು ಬಿಟ್ಟಿತ್ತು ಅನ್ನುವಂತ ಒಂದು ಮಾತು ಹೇಳಿದ್ರು. ಆದ್ರೂ ಕೂಡ ಇಂತಹ ಒಂದು ಸೇತುವೆ ಇವತ್ತು ಕುಸಿದು ಬೀಳಲಿಕ್ಕೆ ಕಾರಣ ಏನಾಯ್ತು ಅಂತ ನೋಡಿ. ಇದು ಮೂಲರಪಟ್ಟಣ ಸೇತುವೆಗೆ ಸಂಬಂಧಿಸಿದಂತೆ ನಾವು ಹೇಳಬೇಕಾದ್ರೆ ಇದು ಪ್ರಮುಖ ಒಂದು ನಮ್ಮ ಮಂಗಳೂರು ತಾಲೂಕು ಮತ್ತೆ ಬಂಟ್ವಾಳ ತಾಲೂಕು ಮಧ್ಯೆ ಹೊಂದಿರುವ
ಕೊಂಡಿ ನಿಜ ನಿಜ. ಅಂದ್ರೆ ಮೂಲರಪಟ್ಟಣ ಅದು ಕುಪ್ಪೆ ಪದವು ಮತ್ತೆ ಹೌದು, ನಿಮ್ಮ ಯಾಕಂದ್ರೆ ಎಡಪದವು ಸಾಕಷ್ಟು ಪ್ರದೇಶಗಳಿಗೆ ಅಲ್ಲಿಗೆ ಒಂದು ಕನೆಕ್ಟ್ ಸಂಪರ್ಕ ಆಗುತ್ತೆ. ಇಲ್ಲಿ ಸುರತ್ಕಲ್ ವರೆಗೂ ಆ ರೋಡ್ ಇಂದ ಬರ್ತದೆ. ದಿನಕ್ಕೆ 8 ಬಸ್ಸುಗಳು ಓಡಾಡ್ತದೆ ಅಲ್ಲಿ. ಸೊ ಒಂದು ಪ್ರಮುಖ ರಸ್ತೆ ಆ ಇದರಲ್ಲಿ ಸೇತುವೆ ಇದೆ. ಸೊ ಇಲ್ಲಿ ಏನಂದ್ರೆ ಇದು ಯಾವುದೇ ಇದು ಕರ್ನಾಟಕದ ಲೋಕೋಪಯೋಗಿ ಇಲಾಖೆ ಅಂಡರ್ ಬರ್ತಾ ಇರೋದು ಇದು. ಸೊ ಇದು ಏನಂದ್ರೆ 40 ವರ್ಷದ ಇತಿಹಾಸ ಬೇರೆ ಇದೆ ಇದಕ್ಕೆ. ಸೊ ಏನಂದ್ರೆ ಇಷ್ಟು ಹಳೆಯದಾದ ಸೇತುವೆ ಬಗ್ಗೆ ಅದು ಏನಂದ್ರೆ 3 ವರ್ಷದ ಹಿಂದಿನಿಂದಲೇ ಅದರಲ್ಲಿ ಬಿರುಕುಗಳು ಕಾಣ್ತಾ ಇದೆ ಅಂತ ಹೇಳಿ ಅಲ್ಲಿಯ ಸ್ಥಳೀಯರು ಲೋಕೋಪಯೋಗಿ ಇಲಾಖೆಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ಲೋಕೋಪಯೋಗಿ ಇಲಾಖೆಯವರ ಜವಾಬ್ದಾರಿ ಏನಿತ್ತಂದ್ರೆ ಆ ಸೇತುವೆನ ಅವರು ದುರಸ್ತಿ ಮಾಡ್ಬೇಕಾಗಿತ್ತು ಅದಕ್ಕಿಂತ ಮುಂಚೆ. ಆದ್ರೆ ಅವರು ಮಾಡ್ಲಿಲ್ಲ. ಈಗ ಕುಸಿದು ಬಿದ್ದ ಟೈಮಲ್ಲಿ ಕೇಳಿ ಬರುತ್ತಿರುವ ಆರೋಪ ಏನಂದ್ರೆ ಇಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸೊ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದಾರೆ ಅಂದ್ರೆ ಹಾಗೆ ಅದಕ್ಕಿದೆ ಯಾರು ಹೊಣೆ? ಅಕ್ರಮ ಗಣಿಗಾರಿಕೆ ಇದು ಬಹು ದೊಡ್ಡ ಸಮಸ್ಯೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ವರ್ಷಗಳಿಂದ ಈಗ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಇದೊಂದು ದೊಡ್ಡ ಮಾಫಿಯಾ ಆಗಿ ಬೆಳೆದಿದೆ. ಇದಕ್ಕೋಗಿ ಎಷ್ಟೋ ಜನ ಪ್ರಾಮಾಣಿಕ ಅಧಿಕಾರಿಗಳು ಬೆಲೆ ತೆತ್ತಿದ್ದಾರೆ ಇದನ್ನು ತಡಿಲಿಕ್ಕೆ ಹೋದವರು. ಅಕ್ರಮ ಗಣಿಗಾರಿಕೆ ಆಗಿರ್ಬೋದು, ಅಕ್ರಮ ಮರಳುಗಾರಿಕೆ ಆಗಿರ್ಬೋದು. ಸೊ ಈ ಪ್ರದೇಶದಲ್ಲಿ ಈಗ ಏನ್ ಕೇಳಿ ಬರುತ್ತಿರುವ ಆರೋಪ ಏನಂದ್ರೆ ಅದು ಅಕ್ರಮ ಮರಳುಗಾರಿಕೆಯಿಂದ ಪಿಲ್ಲರ್ಗಳಿಗೆ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಕುಸಿದು ಬಿದ್ದಿದೆ ಅಂತ ಹೇಳಿ ಇವರಿಗೆ ಹೇಳ್ತಾ ಇರೋದು. ಸೊ ಇದಕ್ಕಾಗಿ ಇದನ್ನ ಜವಾಬ್ದಾರಿಯನ್ನ ನೇರವಾಗಿ ಜಿಲ್ಲಾಡಳಿತನೇ ಹೊರಬೇಕಾಗ್ತದೆ. ಯಾಕಂದ್ರೆ ಇವರು 3 ವರ್ಷದ ಹಿಂದೆ ಆ ಸೇತುವೆಯನ್ನ ಮೇಂಟೈನ್ ಮಾಡ್ಲಿಲ್ಲ ಕರೆಕ್ಟ್ ಆಗಿ. ಯಾವ್ದು ಲೋಕೋಪಯೋಗಿ ಇಲಾಖೆಯವರು ಯಾರು ಇವರು ಅದರ ಬಗ್ಗೆ ಗಮನ ಸೆಳೆಯಲಿಲ್ಲ. ಅದೇ ರೀತಿ ಜಿಲ್ಲಾಡಳಿತ ಗೊತ್ತಿದ್ರು ಅಕ್ರಮ ಗಣಿಗಾರಿಕೆ ನಡೀತಾ ಇರೋದ್ರ ಬಲ್ಲೆ ಕಣ್ಣು ಮುಚ್ಚಿ ಕೂತಿರೋದಕ್ಕೆ ಇದನ್ನ ಇಲ್ಲಿಗೆ ಜನರು ಇವತ್ತು ಅನುಭವಿಸಕ್ಕಾಗಿ ಬಂದಿದೆ ಸೇತುವೆ ಕುಸಿತದಿಂದ. ಆದ ಕಾರಣ ನಾನು ಏನ್ ಹೇಳ್ತಾ ಇರೋದಂದ್ರೆ ಜಿಲ್ಲಾಡಳಿತ ಈ 2 ವಿಷಯದ ಬಗ್ಗೆ ಒಂದು ಈಗ ಇಮಿಡಿಯೇಟ್ಲಿ ಅದನ್ನ ಏನು ಪರಿಹಾರ ಅದಕ್ಕೆ ಮಾಡಬೇಕು, ತನಿಖೆ ಗಿನಿಕೆ ಅದು ನೆಕ್ಸ್ಟ್ ಬರೋದು. ಈಗ ಅಲ್ಲಿಗೆ ಜನರ ಸಮಸ್ಯೆಗೆ ಇಲ್ಲಾಂದ್ರೆ ಸುತ್ತಿ ಬೆಳೆಸಿ ಈಗ ಹೋಗ್ಬೇಕಾಗ್ತದೆ. ಆದುದರಿಂದ ಅಲ್ಲಿ ಈಗ ಏನ್ ಮಾಡ್ಬೋದು? ಯಾಕಂದ್ರೆ ಈಗ ನಮ್ಮಲ್ಲಿ ನುರಿತ ಇಂಜಿನಿಯರ್ಸ್ಗಳಿದ್ದಾರೆ, NITK ಇದೆ, ಅಲ್ಲಿ ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಎಂತ ಒಂದು ಅಡ್ವೈಸ್ ಮಾಡುವಂತ ಸಂಸ್ಥೆಗಳಿದೆ ಟೆಕ್ನಿಕಲಿ. ಒಂದು ಒಳ್ಳೆ ಇಮಿಡಿಯೇಟ್ಲಿ ಅದಕ್ಕೆ ಒಂದು ಪರಿಹಾರ ಏನೋ ಒಂದು ಮಾಡಿ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಅದೇ ರೀತಿ ಏನು ಅಕ್ರಮ ಮರಳುಗಾರಿಕೆ ಬಗ್ಗೆ ಕೇಳಿ ಬರ್ತಾ ಇದೆ ಅದರ ಬಗ್ಗೆ ಕ್ರಮ ಕೈಗೊಳ್ಬೇಕಂತ ಹೇಳ್ತಾರೆ. ನಿಜ ನಿಜ. ಎಸ್, ಒಂದು ಕಡೆ ಈಗಾಗಲೇ ಯೋಗೀಶ್ವರ್ ಶೆಟ್ಟಿ ಅವರೇ ಈಗಾಗಲೇ ನಾವು ಗಮನಿಸಿದ್ವಿ, ಒಂದು ಕಡೆ ಈ ಒಂದು ಅಕ್ರಮವಾದಂತಹ ಮರಳುಗಾರಿಕೆಯಿಂದ ಇವತ್ತು ಈ ಸೇತುವೆ ಕುಸಿದು ಬಿದ್ದಿದೆ ಅಂತ. ಇನ್ನೊಂದು ಆರೋಪ ಅಲ್ಲಿ ಕೇಳಿ ಬರ್ತಾ ಇತ್ತು, MRPLಗೆ ನೀರನ್ನ ಸರಬರಾಜು ಮಾಡುವಂತಹ ಪೈಪ್ ಲೈನ್ ಅಲ್ಲಿ ಸಂಪರ್ಕ ಇತ್ತು, ಆ ಒಂದು ಕಾರಣಕ್ಕೋಸ್ಕರ ಸೇತುವೆ ಕುಸಿದು ಬಿತ್ತು ಅಂತ. ಈ ಆರೋಪಗಳು ಒಂದು ಕಡೆ ನಿಜ ಆಗ್ತಿದೆಯಾ ಅಂತ ನೋಡಿ. ಆರೋಪಗಳು ಇವತ್ತು ಆರೋಪ ಬರ್ತದೆ. ಯಾಕಂದ್ರೆ ಇದು ನಮ್ಮಿಂದ ಅಲ್ಲ ಇನ್ನೊಬ್ಬರಿಂದ ಹೇಳ್ಕೊಂಡು ಈಗ ತಲೆಗೆ ಕಟ್ಟುವಂತ ಕೆಲಸ. ಯಾಕಂದ್ರೆ ಇವತ್ತು ಯಾರು ಕೂಡ ಇದನ್ನು ತಪ್ಪನ್ನು ತಾನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಅದಕ್ಕೆ ಅಂತ ಮಾಡ್ತಾರೆ, ಅವರಿಂದಾಗಿ ಮಾಡಿದ್ದು ಇವರಿಂದಾಗಿ ಮಾಡಿದ್ದು. ಸ್ವಾಮಿ, ನಾನು ಹೇಳುದು ಇವತ್ತು ಕೂಡ ಈ ಬಗ್ಗೆ ಇಷ್ಟು ಸಮಯ ಕೂಡ ಯಾರಿಗೆ ಗೊತ್ತಾಗ್ಲಿಲ್ವಾ? ಯಾಕೆಂದ್ರೆ ಯಾವುದೇ ಒಂದು ಸಂಬಂಧಪಟ್ಟ ಏರಿಯಾದಲ್ಲಿ ವಿಲೇಜ್ ಅಕೌಂಟೆಂಟ್ ಇರ್ತಾನೆ, PWD ಅಧಿಕಾರಿಗಳಿರ್ತಾರೆ, ಸಂಬಂಧಪಟ್ಟ ಇಂಜಿನಿಯರ್ಸ್ ಇರ್ತಾರೆ, ಸಂಬಂಧಪಟ್ಟ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟ ಆ ಏರಿಯಾದ ಪ್ರತಿನಿಧಿಗಳಿರ್ತಾರೆ. ಅವರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಸಿಗ್ಲಿಲ್ವಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು MRPL ಬಗ್ಗೆ ಅವ್ರು ಹೇಳುದಾದ್ರೆ ಅವರು ಕೂಡ ಇದಕ್ಕೆ ತಪ್ಪಿದಸ್ತಾರೆ ಅಂತ ನಾವು ಹೇಳ್ಬೇಕಾಗ್ತದೆ. ಇವತ್ತು ಅಕ್ರಮ ಗಣಿಗಾರಿಕೆ, ಇವತ್ತು ಮರಳು ಮಾಫಿಯಾ ಅಂತ ಹೇಳ್ತಾರೆ. ಸ್ವಾಮಿ, ಆಗಿದ್ದ ಮರಳು ಮಾಫಿಯಾದಲ್ಲಿ ಯಾರು ಮಾಡಿದ್ದು? ಯಾವುದೇ ಒಂದು ಮರಳು ತೆಗಿಬೇಕಾದ್ರೆ, ಇಷ್ಟು ಯೂನಿಟ್ ಮರಳು ತೆಗಿಬೇಕಾದ್ರೆ ಅವರಿಗೆ ಪರ್ಮಿಷನ್ ಬೇಕಾಗ್ತದೆ, ಪರ್ಮಿಟ್ ಬೇಕಾಗ್ತದೆ. ಹಾಗಾದ್ರೆ ಆ ಅಧಿಕಾರಿಗಳು ಎಂತ ಮಾಡ್ತಿದ್ರು? ಇವತ್ತು ನಮ್ಮ ಗಣಿ ಅಧಿಕಾರಿಗಳು ಎಂತ ಮಾಡ್ತಿದ್ರು? ನಾವು ಇದ್ರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾದ್ರೆ ಇದೆಲ್ಲ ಸಂಬಂಧಪಟ್ಟ ಯಾರೆಲ್ಲ ಅಧಿಕಾರಿ ಇದೆ ಅವರೆಲ್ಲ ಕೂಡ ಇವತ್ತು ಈ ತಪ್ಪಿಗೆ ಅದಕ್ಕೆ ಅಂದ್ರೆ ನೈತಿಕ ಹೊಣೆ ಹೊತ್ತು ಅವರು ಕೂಡಲೇ ಅದಕ್ಕೆ ನಾವು ಅವರ ಕೆಲಸವನ್ನು ಬಿಡಬೇಕು, ಸಸ್ಪೆನ್ಷನ್ ಮಾಡಬೇಕು ಅಂತ ಹೇಳಿದ್ರು. ನಿಜ ನಿಜ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಈಗಾಗಲೇ ನಾವು ಅಕ್ರಮವಾದಂತಹ ಮರಳುಗಾರಿಕೆ, ಇನ್ನೊಂದು ಕಡೆ ಪೈಪ್ ಲೈನ್ ಅನ್ನು ಅಳವಡಿಸಿದ್ರು, ಈ ಕಾರಣನೇ ಆಗಿತ್ತಾ ಅಥವಾ ಅಲ್ಲಿ ಕಳಪೆ ಕಾಮಗಾರಿಂದನೂ ಕೂಡ ಇಂತಹ ಒಂದು ಘಟನೆ ನಡೆದಿರಬಹುದಾ ಅಂತ? ಇವತ್ತು ಈ ಬಿದ್ದ ಸೇತುವೆಯು ಸುಮಾರು 30ರಿಂದ 40 ವರ್ಷದ ಒಂದು ಸೇತುವೆ ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಎಷ್ಟೇ ಸೇತುವೆಗಳು ಇವತ್ತು 100 ಚಿಲ್ಲರೆ ವರ್ಷ ಸೇತುವೆಗಳು. ಇವತ್ತು ಕಟೀಲು ದೇವಸ್ಥಾನದ ಹತ್ರ ಒಂದು ಸೇತುವೆ ಉಂಟು, ಅದಕ್ಕೆ 113 ವರ್ಷದ ಇತಿಹಾಸ ಉಂಟು. ಯಾಕಂದ್ರೆ ನಮ್ಮ ಮೈಸೂರಿನ ದಿವಾನ್ ಅಲ್ಲಿ ಅಲ್ಲಿ ಅವರಿದ್ದ ಸಂದರ್ಭದಲ್ಲಿ ಅವರು ಅಲ್ಲಿ ಶಿಲಾನ್ಯಾಸ ಮಾಡಿದ ನಂತರದ. ಹಾಗಾದ್ರೆ ಇದು ಕೇವಲ 40 ವರ್ಷದಲ್ಲೇ ಬೀಳ್ಬೇಕಾದ್ರೆ ಹಾಗಾದ್ರೆ ನೀವು ಹೇಳಿದಾಗಿದ್ದು ಅದರ ಮೋಸ್ಟ್ಲಿ ಅದರಲ್ಲಿ ಕಾಮಗಾರಿಯಲ್ಲಿ ಕಳಪೆ ಆಗಿರುತ್ತಾ ಅಂತ ನಾವು ಅದು ಕೂಡ ಪ್ರಶ್ನೆ ಬರ್ತದೆ. ಯಾಕಂದ್ರೆ ಯಾವುದೋದೊಂದು ಸೇತುವೆ ಮಾಡಿದೆ ಕನಿಷ್ಠ ಪಕ್ಷ ಒಂದು 100 ವರ್ಷ ಕೂಡ ಅದ್ರ ಬಾಳ್ವಿಕೆ ಬೇಕು. ಹಾಗಾದ್ರೆ ಅದರಲ್ಲಿ ಕೂಡ ನಾವು ಕೊರತೆ ಅಂತ ಕಾಣ್ಬೋದು ಮೇಡಮ್. ಹಾಗೆ ಪ್ರಶಾಂತ್ ಕಡಪ ಅವರು, ಈಗಾಗಲೇ ನಾವು ಬಂಟ್ವಾಳದ ಸೇತುವೆ ಬಗ್ಗೆ ಮಾತಾಡೋದಾದ್ರೆ
ಕೆಲವೊಂದು ಕಡೆ ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಪ್ರಾಣಹಾನಿಯ ಸಂದರ್ಭದಲ್ಲಿ ಸಂಭವಿಸಲಿಲ್ಲ. ಒಂದು ವೇಳೆ ಇಂತಹದ್ದೇನಾದ್ರೂ ಘಟನೆಗಳಾದ್ರೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ಹೊತ್ಕೊಳ್ತಾರೆ ಅಂತ? ಅಲ್ಲ ನೋಡಿ, ಇದು ಈಗ ಏನಾಗಿದೆ ಅಂದ್ರೆ ಯಾವುದೇ ಒಂದು ಅಪಘಾತ ಆದ್ರೆ, ಈಗ ನೋಡಿ ನಮ್ದು ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳಿದೆ, ದಿನಕ್ಕೆ 100-150 ಹೆಚ್ಚು ಆಕ್ಸಿಡೆಂಟ್ಗಳಾಗ್ತಾ ಇದೆ ಇಡೀ ನಮ್ಮ ಹೆದ್ದಾರಿಗಳಲ್ಲಿ. ಆದ್ರೆ ಪ್ರತಿ ಸಲ ಆಕ್ಸಿಡೆಂಟ್ ಆಗ್ತದೆ, ನಮ್ಮ ಜನರು ನಾವು ಹೇಳ್ತಾ ಇರ್ತೀವಿ, ಅಧಿಕಾರಿಗಳು ಬಂದು ಹೇಳ್ತಾರೆ ಈಗೀಗೆ ಅದು ರೋಡ್ ನಡೀತಾ ಇದೆ ಅಂತ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? ನ್ಯಾಷನಲ್ ಹೈವೇ ಅವರು ತಗೊಳ್ಳೋದಿಲ್ಲ, ಅಥವಾ ಸಂಬಂಧಪಟ್ಟ ಕಾಮಗಾರಿ ನಡೆಸುವ ಕನ್ಸ್ಟ್ರಕ್ಷನ್ ಕಂಪನಿ ಆಗ್ಲೂ ತಗೊಳ್ಳೋದಿಲ್ಲ. ಅದೇ ರೀತಿ ಈಗ ನೀವು ಇದರಲ್ಲಿ ಸಹ ಮಲರ್ಪಟ್ನ ಇದರಲ್ಲಿ ಸಹ ಇಲ್ಲಿ ಏನಾಗುತ್ತೆ ಅಂದ್ರೆ, ಜನರು ನಾಳೆ ಈಗ ಸಪೋಸ್ ದೇವರ ಅದೃಷ್ಟ ಏನಾಗಿದೆ ಅಂದ್ರೆ ಆ ಬಸ್ ಜಸ್ಟ್ ಪಾಸ್ ಆಗಿದೆ ಅಷ್ಟೇ, ಆಮೇಲೆ ಬಿದ್ದಿದೆ. ಸಪೋಸ್ ಬಿದ್ದರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಅದು ಏನು ಓಲ್ಡ್ ಸೇತುವೆ, ತುಂಬಾ ಹಳೆಯ ಸೇತುವೆ, ಅದರಿಂದ ಕುಸಿದು ಬಿತ್ತು, ಅದಕ್ಕೆ ಏನು ಸತ್ತವರಿಗೆ ಒಂದು ಪರಿಹಾರ ಕೊಡ್ತಾರೆ ಇವರು, ಆಮೇಲೆ ಅಲ್ಲಿಗೆ ಇದ್ರ ಬಗ್ಗೆ ತನಿಖೆ ಮಾಡ್ತೇವೆ ಅಂತ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳು ಮಾಡಿದ್ರೆ ಮಾತ್ರ ಇದು ಇಲ್ಲ ಅಂದ್ರೆ ಇದು ಸಮಸ್ಯೆ ಬಗೆಹರುವುದಿಲ್ಲ. ಇವರು ಏನಂದ್ರೆ ಮತ್ತೆ ಆರೋಪಗಳು ಶುರುವಾಗ್ತದೆ, ಡಿಪಾರ್ಟ್ಮೆಂಟ್ ಇದು ಅವರ ಕೆಲಸ, ಇದು ಅವರ ಇದಕ್ಕೆ ಬರ್ತದೆ, ಇದು ನಮಗೆ ಬರುದಿಲ್ಲ. ಇದನ್ನು ಬಹುಶಃ ನಾವು ಈ ವರ್ಷಗಳಿಂದ ಕೇಳಿ ನಮಗೆ ಸಾರ್ವಜನಿಕರಿಗೆ ಸಾಕಾಗಿ ಹೋಗಿದೆ. ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ, ಯಾರು ಹೊಣೆಗಾರಿಕೆ ಅದನ್ನ ತೆಗೆದುಕೊಳ್ಳಿಕ್ಕೆ ಯಾರು ರೆಡಿ ಇರುವುದಿಲ್ಲ. ಯಾಕೆಂದ್ರೆ ಅದರದ್ದು ಆ ಒಂದು ಸೇತುವೆ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಲವರು ಸಬ್ ಕಾಂಟ್ರಾಕ್ಟರ್ಸ್ ಇರ್ತಾರೆ, ಅದು ಒಬ್ಬರೇ ತಗೊಳ್ಳೋದಿಲ್ಲ. ಆದ ಕಾರಣ ಅವರು ಸಿವಿಲ್ ವರ್ಕ್ ಅದು ಸರಿ ಇಲ್ಲ, ಈ ಪೋರ್ಷನ್ ಇವರು ಮಾಡಿರೋದು. ಸೊ ಆ ರೀತಿ ಅದರಲ್ಲಿ ಸಹ ತುಂಬಾ ಗೊಂದಲಗಳೆಲ್ಲ ಉಂಟು. ಸೊ ಇದ್ರಲ್ಲಿ ನಾನು ಏನ್ ಹೇಳುದಂದ್ರೆ, ಇದಕ್ಕೊಂದು ಕರೆಕ್ಟ್ ಆಗಿ ಒಂದು ಜಿಲ್ಲಾಡಳಿತ ಏನು ಅಂತ ಅದನ್ನೊಂದು ಕರೆಕ್ಟ್ ಆಗಿ ಹೊಣೆ ಹೊರುವಂತವ್ರು ಬೇಕು. ಮತ್ತೆ ಈ ರೀತಿ ಆಗದಾಗಿ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು. ಮೇನ್ ಏನಂದ್ರೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇರೋದು ಮೇನ್. ಯಾಕೆಂದ್ರೆ ಈಗ ನಮ್ಗೆ ಭಯ ಆಗ್ತದೆ ಇದನ್ನ ನೋಡಿ, ಇನ್ನು ಎಷ್ಟೋ ಸೇತುವೆಗಳಿಗೆ ನಾವು ಹೋಗುದ. ಯಾಕೆಂದ್ರೆ ನಮ್ಗೆ ಗೊತ್ತಿರುದಿಲ್ಲ, ಜನರಿಗೆ ಗೊತ್ತಿರ್ತದೆ ಅದ್ರಲ್ಲಿ ಏನ್ ಯೂಸ್ ಮಾಡಿದ್ದಾರೆ ಅಂತ. ಇವರೊಂದು ಹೊರಗಡೆಯಿಂದ ಬೋರ್ಡ್ ಹಾಕ್ತಾರೆ ಅಷ್ಟೇ, ಕಾಮಗಾರಿ ವೆಚ್ಚ ಅಂತ ಹೇಳಿ. ಈಗ ನೀವು ನೋಡಿರ್ಬೋದು, ಹೊರಗಡೆ ಒಂದು ಬೋರ್ಡ್ ಹಾಕ್ತಾರೆ, ಇದು ಇಷ್ಟು ವರ್ಷ ಒಳಗೆ ಕಂಪ್ಲೀಟ್ ಆಗ್ಬೇಕು ಅಷ್ಟೇ ಒಂದು ಹಾಕಿ ಬಿಡ್ತಾರೆ ಹೊರತು ಅದಕ್ಕೆ ಯೂಸ್ ಮಾಡಿರೋದು ಎಷ್ಟು ಮೀಟರ್ ಕಬ್ಬಿಣದ್ದು, ಇದು ಕೋಟಿ ಅದಕ್ಕೆ ಅಂದಾಜು ಹೆಚ್ಚಾಗಿ ಹೇಳ್ಕೊಂಡು ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಬಟ್ ಅದಕ್ಕೆ ಯಾವ ಸಿಮೆಂಟ್ ಎಷ್ಟು ಹಾಕಿದ್ದಾರೆ, ಎಷ್ಟು ಇದು ಹಾಕಿದ್ದಾರೆ, ಅದರದ್ದು ಡೆಪ್ತ್ ಎಷ್ಟು ಮಾಡಿದ್ದಾರೆ ಇವರು, ಪಿಲ್ಲರ್ ಇದು ಸ್ಟ್ರೆಂತ್ ಎಷ್ಟು, ಕೆಪಾಸಿಟಿ ಉಂಟು, ಅದಕ್ಕೆ ಅಷ್ಟು ಜನ ವೆಹಿಕಲ್ ಮತ್ತೆ ಜನಸಾಮಾನ್ಯ ಹೋಗ್ಬೋದು, ಅದಕ್ಕೆ ಹೊರುವ ಕೆಪಾಸಿಟಿ ಎಷ್ಟು ಇದೆ ಒಂದೊಂದು ಪಿಲ್ಲರ್ಗೆ, ಅದರದ್ದು ಲೆಕ್ಕ ಎಲ್ಲ ಯಾರ ಹತ್ರ ಇರ್ತಾರೆ ಟೆಕ್ನಿಕಲ್ ಇದು, ಅದು ಯಾರಿಗೂ ಗೊತ್ತಿರುವುದಿಲ್ಲ. ನಾವೇನ್ ಹೇಳ್ತೇವೆ ಅಂದ್ರೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತದೆ, ರೋಡ್ ಆಗಿದೆ ಅಂತ ಹೇಳಿ. ಸೊ ಬಹುಶಃ ಇಂಥ ಸಮಸ್ಯೆ ಆಗುವಾಗಲೇ ಗೊತ್ತಾಗೋದು ನಮ್ಗೆ, ಅದು ಕಳಪೆ ಕಾಮಗಾರಿ ಆಗ್ಲಿ ಇನ್ನೇ ಆಗೋದಾಗ್ಲಿ. ಮತ್ತೆ ಇನ್ನೊಂದೇನಂದ್ರೆ, ಇವರು ಈಗ ಬಿರುಕು ಬಿಟ್ಟರು ಸಹ ಇವರು ನಿಗ್ಲೆಕ್ಷನ್, ಏನೋ ಒಂದು ಬಿರುಕು ಬಿದ್ದಿದೆ ಅದಕ್ಕೆ ಸದ್ಯಕ್ಕೆ ಅಲ್ಲಿ ಸಿಮೆಂಟ್ ಹಾಕಿ ತೇಪೆ ಹಾಕೋದು, ಅದು ಏನಕ್ಕೆ ಆಗಿದೆ, ಅದರದ್ದು ಪ್ರಾಬ್ಲಮ್ ಏನು, ಯಾವ ಕಾರಣಕ್ಕೆ ಬಿರುಕು ಬಿದ್ದಿದೆ ಅಂತ ಹೇಳಿ ಅದನ್ನ ಡಿಟೇಲ್ಡ್ ಅನಾಲಿಸಿಸ್ ಯಾರು ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ಆ ಎಲ್ಲ ಕಾರಣಗಳಿಂದಾಗಿ ಇದು ಪ್ರಾಬ್ಲಮ್. ನಿಜ. ಹಾಗೆಯೇ ಇವತ್ತು ಬಂಟ್ವಾಳದಲ್ಲಿ ಈ ಒಂದು ಸಮಸ್ಯೆ ಸೃಷ್ಟಿಯಾಗಿದ್ರಿಂದ ಬೇರೆ ರೀತಿಯ ಮಾರ್ಗವನ್ನ ಏನ್ ಕಂಡುಕೊಳ್ಬಹುದು ಅಂತ ಅಲ್ಲಿ ಜನತೆ ಕೂಡ ಪ್ರತಿನಿತ್ಯ ಅಲ್ಲಿ ಓಡಾಟ ಮಾಡಬೇಕು, ಸಾಕಷ್ಟು ಪ್ರದೇಶಗಳಿಗೆ ಸಂಪರ್ಕಿಸುವಂತ ಒಂದು ಪ್ರಮುಖವಾದಂತಹ ಸೇತುವೆ ಅದು. ಹಾಗಾಗಿ ಬೇರೆ ಯಾವ ರೀತಿಯ ಒಂದು ಮಾರ್ಗವನ್ನು ಅವ್ರು ಕಂಡುಕೊಳ್ತಾರೆ? ಈಗ ಸದ್ಯಕ್ಕೆ ಅಲ್ಲಿ ಅದರ ಹತ್ತಿರದಲ್ಲಿ ಒಂದು ಮುತ್ತೂರು ತೂಗು ಸೇತುವೆ ಅಂತ ಉಂಟು, ಖಾಲಿ ಹ್ಯಾಂಗಿಂಗ್ ಬ್ರಿಡ್ಜ್. ಅದರಲ್ಲಿ ಈಗ ಜನರು ಟೆಂಪರರಿ ಆಗಿ ಅದನ್ನ ಆಯ್ದುಕೊಂಡಿದ್ದಾರೆ. ಯಾಕಂದ್ರೆ ಬೈ ವಾಕೇಬಲ್ ಅವರಿಗೆ ಹೋಗ್ತಾ ಇದ್ದಾರೆ, ಅದನ್ನು ತೂಗು ಸೇತುವೆ ಮೂಲಕ ಅದು ಕ್ರಾಸ್ ಆಗಿ ಮತ್ತೆ ಅವರು ಬೇರೆ ವೆಹಿಕಲ್ ಅನ್ನು ಇದು ಮಾಡ್ತಾರೆ. ಬಟ್ ಆದರೆ ನಾವು ಇವತ್ತು ಅದನ್ನು ಅವರಿಗೆ ಪರ್ಯಾಯವಾಗಿ ಆದಷ್ಟು ಬೇಗ ಆಗ್ಬೇಕಂದ್ರೆ ಆ ಸೈಡಿಂದ ಬರುವಂಥ ಎಷ್ಟೇ ವೆಹಿಕಲ್ಸ್ ಇರ್ತದೆ, ಯಾಕಂದ್ರೆ ಆ ವೆಹಿಕಲ್ ಆ ಸೈಡ್ನಲ್ಲಿರುವಂಥ ಟೆಂಪೋ ಆಗಿರ್ಬೋದು, ರಿಕ್ಷಾ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಒಂದು ಮದುವೆ ಕಾರ್ಯಕ್ರಮಕ್ಕೆ ಆಗಿರ್ಬೋದು, ಯಾವುದಾದ್ರೂ ದೊಡ್ಡ ದೊಡ್ಡ ಗಾಡಿ ಬರಬೇಕಾದ್ರೆ ಸಾಧ್ಯ ಇಲ್ಲ. ಮತ್ತೆ ಅಲ್ಲಿ ಆ ಪ್ರದೇಶದಲ್ಲಿ ಯಾರಾದ್ರೂ ಒಂದು ಆಕ್ಸಿಡೆಂಟ್ ಆಯಿತು, ಅಥವಾ ಒಂದು ವೇಳೆ ಯಾರಿಗೊಂದು ಹಾರ್ಟ್ ಪ್ರಾಬ್ಲಮ್ ಆಯಿತು, ಅಥವಾ ಒಂದು ತುರ್ತು ಚಿಕಿತ್ಸೆ ಆಗಿದ್ರೆ ಇವತ್ತು ಒಂದು ಮಂಗಳೂರಿನ ಆಸ್ಪತ್ರೆ ಆಗಿರ್ಬೋದು ತರಬೇಕಾದ್ರೆ ಅಥವಾ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾದ್ರೆ ಅವ್ರು ಸುತ್ತು ಬಳಸಿ ಸಾಧಾರಣ 20 ಕಿಲೋಮೀಟರ್ಗೆ ಹೆಚ್ಚು ಕಿಲೋಮೀಟರ್ ದೂರದಿಂದ ಇವತ್ತು ಹಾದು ಹೋಗುವಂತ ಪರಿಸ್ಥಿತಿ. ಅದರಿಂದಾಗಿ ಆದಷ್ಟು ಬೇಗನೆ ಅದಕ್ಕೆ ಅವರಿಗೆ ಪರ್ಯಾಯವಾಗಿ ಒಂದು ಸೇತುವೆಯನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ಮಾಡಬೇಕು. ಮತ್ತೆ ಈ ಬಗ್ಗೆ ಇವತ್ತು ಹೇಳ್ತಾರೆ ಎಲ್ಲ ಹಳೆ ಸೇತುವೆಗಳನ್ನ ನಾವು ತಜ್ಞರನ್ನ ಕಳಿಸ್ತಾರೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿರುವ ಎಲ್ಲ ಸೇತುವೆಗಳಿಗೆ ಅದರ ಯಾವ ರೀತಿಯಲ್ಲಿ ಅದರ ಸ್ಟ್ರೆಂತ್ ಎಷ್ಟುಂಟು ಅಂತ ಹೇಳ್ಕೊಂಡು ಇವತ್ತು ಟೆಸ್ಟಿಂಗ್ಗೋಸ್ಕರ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಿನ್ನೆ DC ಅವರ ಹೇಳಿಕೆ ಕೂಡ ಇದೆ. ಆದ್ರೆ ನಾವು ಹೇಳೋದಂದ್ರೆ ಇವತ್ತು ಅದು ಟೆಂಪರರಿ ಆಗಬಾರ್ದು, ಇವತ್ತು ಜನರನಿಗೆ ಕಣ್ಣೊರಿಸುವಂತ ಕೆಲಸ ಆಗಿರ್ಬೋದು. ಯಾಕಂದ್ರೆ ಜನರಿಗೆ ಸ್ವಲ್ಪ ಸಮಾಧಾನ ಇವತ್ತು ಇಂಥ ಜಿಲ್ಲಾಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ, ಅದರಿಂದ ಇವತ್ತು ಮುಂದೆ ಆಗ್ಬೋದು. ಬಟ್ ಅದು ಕಂಟಿನ್ಯೂಷನ್ ಆಗಿರ್ಬೋದು. ಪ್ರತಿ ಅಟ್ಲೀಸ್ಟ್ ಓವರಾಲ್ ಅಲ್ಲಿ ಅಟ್ಲೀಸ್ಟ್ ಒಂದು 2 ತಿಂಗಳಿಗೊಮ್ಮೆ ಇಂಥ ಒಂದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಮೀಟಿಂಗ್ ಮಾಡುವಂಥದ್ದು, ತಮ್ಮ ಏರಿಯಾದಲ್ಲಿ ಎಷ್ಟು ಕೊಳವೆ ಬಾವಿಗಳುಂಟು,
ಎಷ್ಟು ಕೋರೆ ಉಂಟು, ಎಷ್ಟು ಕಡೆ ಇವತ್ತು ಅಪಾಯ ಆಗಿರುವಂತ ದೊಡ್ಡ ದೊಡ್ಡ ಹೊಂಡಗಳುಂಟು, ಎಷ್ಟು ತೂಗು ಸೇತುವೆಗಳುಂಟು, ಎಷ್ಟು ರೈಲ್ವೆ ಉಂಟು, ಎಷ್ಟು ರೈಲ್ವೆ ಅಳಿಗಳುಂಟು ಕ್ರಾಸ್ ಮಾಡುವಂತಾಗಿರ್ಬೋದು. ಎಲ್ಲ ಕೂಡ ಆ ಸಂಬಂಧಪಟ್ಟ ಅಧಿಕಾರಿಗಳು ಫೈಲನ್ನು ಇಟ್ಕೊಂಡು ಬರಬೇಕು. ನಮ್ಮ ಏರಿಯಾದಲ್ಲಿ ಇಷ್ಟು ನಮ್ಮ ಲಿಮಿಟ್ಸ್ ಅಲ್ಲಿ ಇಂಥ ಸಮಸ್ಯೆಗಳುಂಟು, ಇಷ್ಟಿಷ್ಟು ಅಪಘಾತಗಳಾಗಿದೆ, ಇಂಥ ಸಮಸ್ಯೆಗಳುಂಟು ಅಂತ ಹೇಳ್ಕೊಳ್ಬೇಕು. ಇಲ್ಲದಿದ್ರೆ ಇವತ್ತು ಕೋರೆಯಲ್ಲಿ ಇವತ್ತು ಒಂದು ಯಾವುದೋ ಮಗು ಬಿದ್ದಾಗ ಕೋರೆಯಲ್ಲಿ ಮರುದಿನ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಬೇಲಿ ಹಾಕಬೇಕು, ಅದನ್ನು ಮಣ್ಣಲ್ಲಿ ತುಂಬಿಸಬೇಕು. ಮತ್ತೆ ಸ್ವಲ್ಪ ಸಮಯದ ನಂತರ ಏನಿರುವುದಿಲ್ಲ, ಒಂದು 3 ತಿಂಗಳ ನಂತರ ಪುನಃ ಅದರಲ್ಲಿ ಯಾರಾದ್ರು ಬಿದ್ದರೆ ಇವರು ಎಚ್ಚರ ಆಗ್ತದೆ. ಹಾಗೆಲ್ಲ ಬಟ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತನ್ನ ಆ ಏರಿಯಾದಲ್ಲಿರುವಂತ ಜೀವ ರಕ್ಷಣೆ ಮಾಡುವಂತ ಅವರಿಗೆ ಅಗತ್ಯ ಇರ್ತದೆ. ಯಾಕಂದ್ರೆ ನಾವು ಇವತ್ತು ನೋಡಿದ್ದೇವೆ ಹಲವಾರು ಸಂದರ್ಭದಲ್ಲಿ ಬೋರ್ವೆಲ್ಗೆ ಒಂದು ಮಗು ಬಿದ್ದಾಗ ಸಾವಿರಾರು ಜನ ಸೇರುದು, ಟಿವಿ ಲೈವ್ ಮಾಡುದು, ಅದಕ್ಕೆ ಅವರನ್ನು ಬಚಾವ್ ಮಾಡಿ ಒಂದು ಜೀವಕ್ಕೆ ಅಷ್ಟು ಕಷ್ಟಪಡ್ತೇವೆ ನಾವು, ಕೋಟಿಗಟ್ಟಲೆ ಹಣವನ್ನು ಇನ್ವೆಸ್ಟ್ ಮಾಡ್ತೇವೆ. ಅದೇ ಇವತ್ತು ರೋಡಲ್ಲಿ ಆಗಿರ್ಬೋದು ಇಂಥ ಘಟನೆಗಳಲ್ಲಿ ಹಲವಾರು ಜೀವಗಳು ಹೋಗ್ತದೆ. ಯಾಕೆ ಇವರಿಗೆ ಅದರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಗಡಗಡ ಸೇತುವೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆ ಬಂಟ್ವಾಳದಲ್ಲಿರುವಂತಹ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಏನೆಲ್ಲ ಸಮಸ್ಯೆಗಳು ಸೃಷ್ಟಿಯಾಯಿತು, ಜೊತೆಗೆ ಎಲ್ಲಾದ್ರೂ ಅಪಾಯಗಳೇನಾದ್ರೂ ಸಂಭವಿಸಿದ್ರೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಯಾರು ಹೊತ್ಕೊಳ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಜೊತೆಗೆ ಈಗಾಗಲೇ ಆ ಒಂದು ಸೇತುವೆ ಬಿದ್ದಿದ್ರಿಂದ ಅಧಿಕಾರಿಗಳು ಇವತ್ತು ಯಾವ್ಯಾವ ಸೇತುವೆಗಳು ಅಂತಹ ಒಂದು ಕುಸಿಯುವಂತಹ ಸ್ಥಿತಿಯಲ್ಲಿದೆ ಅನ್ನೋದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನೋಡ್ಬೇಕಾದ್ರೆ ಈಗಾಗಲೇ ಇನ್ನೂ ಕೂಡ ಎಷ್ಟೋ ಸೇತುವೆಗಳು ಇವತ್ತು ಕೂಡ ಕುಸಿಯುವಂತಹ ಸ್ಥಿತಿಯಲ್ಲಿದ್ರೆ, ಆದ್ರೆ ಅಲ್ಲೂ ಕೂಡ ಯಾವ ರೀತಿಯೆಲ್ಲ ಅನಾಹುತ ಸಂಭವಿಸಬಹುದು, ಅದೇ ಅದಕ್ಕಿಂತ ಮುಂಚಿತವಾಗಿ ನಾವು ಹೇಗೆ ಎಚ್ಚೆತ್ಕೊಳ್ಬೇಕು ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಈಗಾಗಲೇ ಯೋಗಿ ಶೆಟ್ಟಿ ಜಪೂರ್ ನಾವು ಗಮನಿಸ್ತಾ ಇದ್ವಿ, ಇನ್ನೂ ಕೂಡ ಸಾಕಷ್ಟು ಕಡೆ ಸೇತುವೆಗಳಿದೆ, ಆದ್ರೆ ಅವು ಕೂಡ ಇವತ್ತು ಕುಸಿಯುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ನಾವು ಮುಖ್ಯವಾಗಿ ನೋಡೋದಾದ್ರೆ ಗುರುಪುರ ಸೇತುವೆ ಇದೆ, ಅಲ್ಲಿ ಕೂಡ ಈಗಾಗಲೇ ತಡೆಗೋಡೆ ಒಂದು ಕಡೆ ಕುಸಿದು ಬಿದ್ದಿದೆ, ಹಾಗಾಗಿ ಅದು ಕೂಡ ಒಂದು ಅಪಾಯದಲ್ಲಿದೆ ಅನ್ನುವಂತಹ ಒಂದು ಸಿಚುವೇಶನ್ ಅಲ್ಲಿದೆ. ಆದ್ರೆ ಈ ಒಂದು ಸೇತುವೆ ಒಂದು ವೇಳೆ ಕುಸಿದು ಬಿದ್ರೆ ಅಥವಾ ಅಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸಬಹುದು, ಅಥವಾ ಅದಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ ಅಂತ ನೋಡಿ. ನಾವು ಹೇಳೋದಂದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸೇತುವೆಗಳು ಇದೇ ರೀತಿಯಲ್ಲಿ ಆಗಿದೆ. ನೀವು ಹೇಳಿದಾಗೆ ಗುರುಪುರ ಸೇತುವೆ ಆಗಿರ್ಬೋದು, ಪಾಣೆಮಂಗಳೂರಲ್ಲಿ ಈಗ ಇವತ್ತು ಓಲ್ಡ್ ಸೇತುವೆ ನಮ್ಮ ಉಕ್ಕಿನ ಸೇತುವೆ ಆಗಿರ್ಬೋದು, ಅದೇ ರೀತಿಯಲ್ಲಿ ಹಿರಿಯಡ್ಕದಲ್ಲಿ ಪುತ್ತಿಗೆಯಲ್ಲಿ ಒಂದು ಸೇತುವೆ ಉಂಟು, ಅಲ್ಲಿ ಸಹ ಅದು ಕಾಂಕ್ರೀಟ್ ಸ್ಲ್ಯಾಬ್ ಎಲ್ಲ ಅದು ಮುರಿದು ಬಿದ್ದಿದೆ. ಅದೇ ರೀತಿಯಲ್ಲಿ ಮರವೂರು ಸೇತುವೆ ಆಗಿರ್ಬೋದು, ಅಲ್ಲಿ ಸಹ ಕಾಂಕ್ರೀಟ್ ಸ್ಲ್ಯಾಬ್ ಎಲ್ಲ ಅದರ ಮಧ್ಯದಲ್ಲಿ ಬಿರುಕು ಬಂದಿದೆ. ಅದೇ ರೀತಿ ನಿಡಗಲ್ ಅಂತ ಹೇಳ್ಕೊಂಡು ಸೇತುವೆ ಅದು 60 ವರ್ಷ ಆಯ್ತು, ಅಲ್ಲಿ ಸಹ ಅಂತ ಪ್ರಾಬ್ಲಮ್ ಬಂದಿದೆ. ಅದೇ ರೀತಿಯಲ್ಲಿ ಇಂಥದ್ದು ಸುಳ್ಯದಲ್ಲಿ ಒಂದು ನಗರದಲ್ಲಿ ಒಂದು ಹತ್ರದಲ್ಲಿ ಒಂದು ಮರ್ಗಪನೆ ಅಂತ ಉಂಟು, ಮಗರ್ಪನೆ ಅಂತ ಹೇಳ್ಕೊಂಡು ಆ ಸೇತುವೆ, ಅಲ್ಲಿ ಇಂಥ ಸಮಸ್ಯೆಗಳ ಉಂಟು. ಆದ್ರಿಂದಾಗಿ ಇವತ್ತು ನಾವು ಹೇಳುದನ್ನು ಅದು ಬಿದ್ದ ಮೇಲೆ ಎಂತ ಆಗ್ಬಹುದು ಅಂತ ಬದಲು ಅದು ಬೀಳದ ರೀತಿಯಲ್ಲಿ ನಾವು ಇವತ್ತು ಕ್ವಿಕ್ ಆಕ್ಷನ್, ಯಾಕಂದ್ರೆ ನಾವು ಥಿಂಕ್ ಬಿಫೋರ್ ಇಂಕ್ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಯಾವಾಗಲೂ ನಾವು ಯಾವುದೇ ಒಂದು ಸ್ಟೆಪ್ ತಗೊಳ್ಳೋ ಮೊದಲೇ ಮಾಡಿದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಇವತ್ತು ಎಚ್ಚರಿಕೆ ಗಂಟೆಯನ್ನ ನಮ್ಗೆ ಸಿಕ್ಕಿದೆ. ಯಾಕಂದ್ರೆ ಒಂದು ಸೇತುವೆ ಮೂಲಕ ನಮ್ಗೆ ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಯಾಕಂದ್ರೆ ಇಂಥ ಪರಿಸ್ಥಿತಿ ಆಗ್ತದೆ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಇವತ್ತು ಇನ್ನೊಂದು ದುರ್ಘಟನೆ ಆಗೋ ಮೊದಲು ಕೂಡಲೇ ಅದಕ್ಕೆ ಕ್ವಿಕ್ ಆಕ್ಷನ್ ಅಂತ ತಗೊಳ್ಬೇಕು. ಸಮಾರೋಪಾದಿಯಲ್ಲಿ ಯಾವ ರೀತಿಯಲ್ಲಿ ಕೆಲವು ಭೂಕಂಪದ ಸಂದರ್ಭದಲ್ಲಿ ಎಂತೆಂತ ದೊಡ್ಡ ದೊಡ್ಡ ಸೇತುವೆಗಳನ್ನ ಕೇವಲ ಒಂದು ವಾರದಲ್ಲಿ 2 ವಾರದಲ್ಲಿ ಅದನ್ನು ಸರಿ ಮಾಡುವಂತ ಒಂದು ವ್ಯವಸ್ಥೆಗಳು ಇವತ್ತು ನಮ್ಮ ಉಂಟು, ಅಂತ ಟೆಕ್ನಾಲಜಿ ಕೂಡ ಉಂಟು. ಅಂತ ಸಂದರ್ಭದಲ್ಲಿ ಯಾವುದು ಸೇತುವೆಗಳುಂಟು ಅದಕ್ಕೆ ಇವತ್ತು ಸದ್ಯದ ಮಟ್ಟಿಗೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 2 ದಿನ 3 ದಿನ ಒಂದು ವೇಳೆ ಅದಕ್ಕೆ ಆ ಸೇತುವೆಗಳಿಗೆ ನೀವು ಸಂಚಾರ ಮಾಡಬೇಡಿ, ಬೇರೆ ಡೈವರ್ಸ್ ಅಂತ ತಗೊಳ್ಳಿ ಅಂತ ಹೇಳ್ಕೊಂಡು ಆ ಒಂದು ಸೇತುವೆಗಳನ್ನ ಕೂಡಲೇ ಅದಕ್ಕೆ ಮೇಂಟೆನೆನ್ಸ್ ಕೆಲಸವನ್ನ ಸ್ಟಾರ್ಟ್ ಮಾಡಬೇಕು. ಯಾಕಂದ್ರೆ ಎನಿ ಟೈಮ್ ಇವತ್ತು ಮಳೆಯ ಸಂದರ್ಭ ಆದ್ರಿಂದಾಗಿ ಇವತ್ತು ಇನ್ನೂ ಸಹ ಪ್ರಾಬ್ಲಮ್ ಆಗೋ ಸಾಧ್ಯತೆ. ಯಾಕೆಂದ್ರೆ ಇವತ್ತು ಈ ಮರಳು ಮಾಫಿ ಅಂತ ಹೇಳ್ತಾರೆ, ಇದು ಮರಳುಗಾರಿಕೆಯಿಂದಾಗಿ ಹಲವು ಕಡೆ ಇವತ್ತು ಮರಳು ಇದರಿಂದಾಗಿ ತೆಗೆದಿಂದ ಕೆಲವು ಸೇತುವೆ ತಂದ್ರೆ ಅದು ಕೇವಲ ಇವತ್ತು ಪಾಲ್ಗುನಿ ಸೇತುವೆ ಅಲ್ಲ, ಎಲ್ಲಾ ಸೇತುವೆಗಳಲ್ಲಿ ಇವತ್ತು
ಇಂಥ ಮರಳುಗಾರಿಕೆ ಮಾಡಿದ್ದಾರೆ. ಅದರಿಂದಾಗಿ ಯಾವ ಸಂದರ್ಭದಲ್ಲಿ ಯಾವ ಘಟನೆಗಳಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಕೂಡಲೇ ಇವತ್ತು ನಿನ್ನೆ DC ಅವರು ಹೇಳಿದಾಗೆ ನಾವು ತಜ್ಞರನ್ನು ಕಳಿಸಿ ನಾವು ಅದರ ಬಗ್ಗೆ ಟೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ತಜ್ಞರ ಹತ್ರ ಟೆಸ್ಟಿಂಗ್ ಮಾಡ್ತೇವೆ, ಎಷ್ಟು ಅದು ಇದುಂಟದ ಅದರ ಬಗ್ಗೆ ಸ್ಟ್ರಾಂಗ್ ಉಂಟಂತ ಹೇಳ್ಕೊಂಡು ಅದರ ಬಗ್ಗೆ ಕೂಡಲೇ ಎಲ್ಲಿ ಸ್ವಲ್ಪ ಕೂಡ ಕೊರತೆ ಕಂಡ್ರೆ ಅದನ್ನು ಕೂಡಲೇ ಕ್ವಿಕ್ ಆಕ್ಷನ್ ಮೂಲಕ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿದರೆ ಮುಂದೆ ಅಂತ ಒಂದು ಅಪಾಯ ಬರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇವತ್ತು ನಾವು ಕೂಡ ಯೋಚನೆ ಮಾಡುವ ಪರಿಸ್ಥಿತಿ ಉಂಟು. ಯಾಕಂದ್ರೆ ನಾವು ಯಾವುದೇ ಒಂದು ಸೇತುವೆ ಮೇಲೆ ಹೋಗುವಾಗ ಈ ಸೇತುವೆಯಲ್ಲಿ ಎಷ್ಟು ಸೇಫ್ಟಿ ಅನ್ನಂತ, ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲ. ಇವತ್ತು ಎಲ್ಲರೂ ಕೂಡ ಭಯದಿಂದ ಸೇತುವೆ ಮೇಲೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರು ಕೂಡ ಈಗ ನಿನ್ನೆ ಸಹ ಕೆಲವರು ಹೇಳ್ತಾರೆ ಮರ ಈ ಸೇತುವೆ ನನ್ನ ಪೋಲೆ ಮಾರ ಅಂತ ಹೇಳ್ಕೊಂಡು ಅಂತ ಪರಿಸ್ಥಿತಿ ಇವತ್ತು ಜಿಲ್ಲಾದ್ಯಂತ ಎಲ್ಲರೂ ಸಹ ಮಾತಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಮಂಗಳೂರಿಗೆ ಇದು ದೊಡ್ಡ ಕಪ್ಪು ಚಿಕ್ಕೆ ಆಗಿದೆ. ಯಾಕಂದ್ರೆ ಇವತ್ತು ಇದನ್ನು ಎಲ್ಲಾ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು ಈ ಒಂದನ್ನು ಚಾಲೆಂಜ್ ಆಗಿ ತಗೊಳ್ಬೇಕು. ಪ್ರತಿಯೊಬ್ಬರು ಚಾಲೆಂಜ್ ಆಗಿ ತಗೊಂಡ್ರೆ ಮಾತ್ರ ಇದನ್ನು ಅದಕ್ಕೆ ಕೂಡಲೇ ಪರಿಹಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪ್ರಶಾಂತ್ ಕಡಪ ಅವರು, ಈಗಾಗಲೇ ನಾವು ಗುರುಪುರ ಸೇತುವೆ ಬಗ್ಗೆ ನೋಡಿದಾದ್ರೆ 1923ರಲ್ಲಿ ಈ ಸೇತುವೆಯ ನಿರ್ಮಾಣ ಆಯಿತು. ತುಂಬಾ ಹಳೆಯದಾದಂತಹ ಸೇತುವೆ ಅಂತ ಹೇಳ್ಬೋದು. ಆದ್ರೆ ಇವತ್ತು ಆ ಸೇತುವೆಯ ಪಕ್ಕದಲ್ಲಿ ಎಲ್ಲವೂ ಕೂಡ ಇವತ್ತು ಗಿಡಗಂಟಿಗಳೆಲ್ಲವೂ ಕೂಡ ಬೆಳ್ಕೊಂಡಿದೆ. ಅದರಿಂದ ವಾಹನ ಸಂಚಾರವನ್ನ ಮಾಡ್ಲಿಕ್ಕೆ ಇವತ್ತು ಕಷ್ಟ ಆಗ್ತಿದೆ. ಯಾಕಂದ್ರೆ ಸೇತುವೆ ಎಲ್ಲಿ ಬೀಳ್ಬೋದು ಅಥವಾ ಹೇಗೆ ನಮಗೆ ಗೊತ್ತಾಗೋದಿಲ್ಲ ಅಂತ ಒಂದು ಸಿಚುವೇಶನ್ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ವಾಹನವನ್ನ ಸಂಚಾರ ಮಾಡೋದು ಅಂತ ನೋಡಿ, ನೀವು ಹೇಳಿದಂಗೆ ಗುರುಪುರ ಸೇತುವೆ ಬಗ್ಗೆ ಅದು ಬಹುಶಃ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿರೋ ಸೇತುವೆ. ಬಹುಶಃ ಆಗ ಅವರು ಕಟ್ಟಿದಾರಂದ್ರೆ ಅದು ಇಷ್ಟು ವರ್ಷ ಅದು ಬಾಳಿಕೆ ಬಂದಿದೆ ಅಂದ್ರೆ ಅದು ಯಾವ ತರ ಅವರು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಬಹುಶಃ ಈಗ ಕಟ್ಟಿರೋ ಸೇತುವೆ ಪರಿಸ್ಥಿತಿ ನೋಡಿದ್ರೆ ನಾವು ನಿಜವಾಗ್ಲೂ ಬೇಜಾರಾಗ್ತದೆ ಈಗಿನ ಸೇತುವೆಗಳು. ಸೊ ಅದು ಇನ್ನೊಂದು ಏನಂದ್ರೆ, ಈಗ ನೀವು ಗುರುಪುರ ಸೇತುವೆ ಅದು ಪ್ರಮುಖ ಒಂದು ಹೆದ್ದಾರಿನೇ ಆಲ್ಮೋಸ್ಟ್. ಯಾಕೆಂದ್ರೆ ಅಲ್ಲಿಂದ ಕಾರ್ಕಳ ಆಗ್ಲಿ ಶೃಂಗೇರಿ ಆಗ್ಲಿ ನಿಮ್ಗೆ ಎಲ್ಲ ಕಡೆ ಹೋಗ್ಬೇಕಂದ್ರೂ ಆ ಗುರುಪುರ ಸೇತುವೆ ಥ್ರೂನೇ ಹೋಗ್ಬೇಕಾಗ್ತದೆ. ಸೊ ಅದರಲ್ಲಿ ದಿನ 1,000 ಗಟ್ಟಲೆ ವೆಹಿಕಲ್ಗಳು ಹೋಗ್ತದೆ ಆ ರೋಡಲ್ಲಿ. ಲಘು ಆಗಿರ್ಬೋದು ಮತ್ತೆ ಘನ ವಾಹನಗಳು ಸೇರಿ ದೊಡ್ಡ ಇದು ಅದಿರು ವಾಹನಗಳು ಎಲ್ಲ ಹೋಗ್ತಾ ಉಂಟು. ಯಾಕೆಂದ್ರೆ ಅದರ ಧಾರಣ ಸಾಮರ್ಥ್ಯ ನೀವೇ ಅರ್ಥ ಮಾಡ್ಕೊಳ್ಳಿ. ಬಸ್ಗಳು ದಿನ ಒಂದಕ್ಕೆ ಎಷ್ಟು ಮಂಗಳೂರು ಕಾರ್ಕಳ ಬಸ್ಸುಗಳು ಎಷ್ಟು ಹೋಗ್ತದೆ ಮೂಡಬಿದ್ರೆಗೆ ಎಲ್ಲ. ಯಾಕೆಂದ್ರೆ ಮೂಡಬಿದ್ರೆ ಒಂದು ಈಗ ಪ್ರಮುಖ ತಾಲೂಕು ಆಗಿದೆ ಹಾಗೂ ಪ್ರಮುಖ ಶಿಕ್ಷಣ ಕೇಂದ್ರ. ಸೊ ಹೀಗಾಗಿ ಅಲ್ಲಿ ಹೆವಿ ಟ್ರಾಫಿಕ್ ಉಂಟು ಗುರುಪುರ ಇದರಲ್ಲಿ. ಸೊ ಈ ಗುರುಪುರದ ಬಗ್ಗೆ ಏನಂದ್ರೆ, ಒಂದು ಫಸ್ಟ್ ಆಫ್ ಆಲ್ ಅದು ಚಿಕ್ಕದಾಗಿದೆ. ಗುರುಪುರದ ಸೇತುವೆ ಬರೀ ಚಿಕ್ಕದು. ಅದರಲ್ಲಿ 2 ಟೂ ವೇ ಹೋಗ್ಲಿಕ್ಕೆ ಆಗುದಿಲ್ಲ. ಒಂದ್ಸಲ ಬರ್ಬೇಕಾದ್ರೆ ಅಲ್ಲಿ ಒಂದು ಕಡೆಯಿಂದ ವೆಹಿಕಲ್ ನಿಲ್ಬೇಕಾಗ್ತದೆ. ಇಲ್ಲಿ ಅವ್ರದ್ದು ಒಂದು ಹೋಗ್ಬೇಕಂದ್ರೆ 2 ಒಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಹೋಗುದು ಬರುದು. ಸೊ ಅದು ತುಂಬಾ ಪ್ರಾಬ್ಲಮ್, ಈಗಲ್ಲ ವರ್ಷಗಳಿಂದ ಪ್ರಾಬ್ಲಮ್. ಸೊ ಅದರ ಬಗ್ಗೆ ಯಾವಾಗದಿಂದನೂ ಅದರ ಬಗ್ಗೆ ನಾವು ಕೂಗು ಕೇಳಿ ಬಂದಿತ್ತು ಜನರಿಂದ, ಅದನ್ನ ದೊಡ್ಡದು ಮಾಡಬೇಕು ಮತ್ತೆ ಹಾಗೆ ಸೇತುವೆನ ಅಂತೇಳಿ. ಆದ್ರೆ ಬಹುಶಃ ನಮ್ಮ ಜನಪ್ರತಿನಿಧಿಗಳಿಗೆ ಅದರ ಬಗ್ಗೆ ಏನು ಕಾಳಜಿನೇ ಇಲ್ಲ. ಅವರು ಏನೋ ಒಂದು ಹೇಳ್ತಾರೆ, ಇಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ, ಅದು ವೈಡ್ ಆಗ್ಬೇಕಂತೇಳಿ. ಬಟ್ ಇವತ್ತಿನವರೆಗೂ ಅವರು ಜನರು ಏನು ಎಲೆಕ್ಷನ್ ಟೈಮಲ್ಲಿ ಭರವಸೆ ಕೊಟ್ಟಿದ್ದಾರೆ ಅದು ಅದೇ ತರ ಇದೆ ಹೊರತು ಏನು ಕಾಮಗಾರಿಯಲ್ಲಿ ಆಗ್ಲಿಲ್ಲ. ಈಗ ಬಹುಶಃ ಈಗ ಇತ್ತೀಚಿನ ವರ್ಷಗಳಲ್ಲಿ ಅದರ ಬಗ್ಗೆ ತುಂಬಾ ಜೋರಾಗಿ ಕೂಗು ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈಗ ಅದು 4 ಲೇನ್ ಮಾಡ್ಬೇಕಂತ ಇದ್ದಾರೆ ಆಲ್ರೆಡಿ. ಎಲ್ಲ ಕಡೆ ಅದು ಅಕ್ವಿಸಿಷನ್ ಆಗಿದೆ ರೋಡ್, ಕುಡುಪುತ್ರು ಆಗಿರ್ಬೋದಲ್ಲ, ಅದು 4 ಲೇನ್ ಆಗ್ಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಆದ್ರೂ ಅದರ ಬಗ್ಗೆ ಈಗ ಮೊನ್ನೆ ಏನು ಹೇಳಿದಾರೆ ಅಂದ್ರೆ, ಬಹುಶಃ ಮಾನ್ಯ ನಮ್ಮ ಸಂಸದರು ಹೇಳಿದ್ದಾರೆ, ಈಗ 37 ಕೋಟಿ ರೂಪಾಯಿ ಎಲ್ಲ ಹೊಸತು ಮಾಡ್ತಾ ಇದ್ದೇವೆ ಅದು ಸೇತುವೆ ಅಂತ ಹೇಳಿ ಈಗ ಪ್ರಸ್ತಾವನೆ ಕಳಿಸಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಅದು ಅದು ಕೇಂದ್ರ ಹೆದ್ದಾರಿ ಇಲಾಖೆಯಿಂದ ಆಗಿದೆ. ಸೊ ಅದು ಇನ್ನು ಟೆಂಡರ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ನಾನು ಹೇಳುದೇನಂದ್ರೆ, ಅಟ್ಲೀಸ್ಟ್ ಅದನ್ನ ಆದಷ್ಟು ಪ್ರಯಾರಿಟಿ ಮೇಲೆ ಫಸ್ಟ್ ಬೇಗ ಕೆಲಸ ಮಾಡಬೇಕು, ಮತ್ತೆ ಮಾಡುವ ಕೆಲಸ ಸಹ ಕ್ವಾಲಿಟಿಯಾಗಿ ಮಾಡಲಿ. ಯಾಕಂದ್ರೆ ಇನ್ನು 100 ವರ್ಷ ಇರೋ ತರ, ಈಗ ಹೆಂಗೆ ಬ್ರಿಟಿಷರು ಮಾಡಿದ್ದು 100 ವರ್ಷ ಬಂತದು, ಇನ್ನು 100 ವರ್ಷ ಬರೋ ತರ ಅದನ್ನ ಮಾಡ್ಲಿ ಅಂತ ಹೇಳಿ ನಾನು. ಯಾಕಂದ್ರೆ ನಾವು ಗುರುಪುರ ಸೇತುವೆ ಬಗ್ಗೆ ನೋಡಿದಾದ್ರೆ ಈ ಹಿಂದೆ ಕೂಡ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಒಂದು ಲಾರಿ ನಿಂತಹ ಸಂದರ್ಭದಲ್ಲಿ ಅದು ಮಧ್ಯದಲ್ಲಿ ಭಾಗದಲ್ಲಿ ಏನೋ ಬಿರುಕು ಬಿಟ್ಟಿತ್ತು ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಅದನ್ನೇನಾದ್ರೂ ಪರಿಶೀಲಿಸಿದ್ರ ಹೇಗೆ? ಅಲ್ಲ, ಅದೇ ಹೇಳಿದಲ್ಲ ಇವರು. ಈಗ ನೋಡಿ, ಇದರ ಬಗ್ಗೆ ಗುರುಪುರ ಸೇತುವೆ ಬಗ್ಗೆ ನೀವು ಬಹುಶಃ ಪ್ರತಿ ದಿನ ಅದರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಹೋಗುವ ಅಲ್ಲಿ ಪ್ರಯಾಣಿಕರಾಗಿರ್ಬೋದು ಮತ್ತೆ ಅಲ್ಲಿರೋ ಸ್ಥಳೀಯರಾಗಿರ್ಬೋದು. ಆದ್ರೆ ಏನಂದ್ರೆ, ಇದಕ್ಕೆ ಸಂಬಂಧಪಟ್ಟ ಅವರು ಜವಾಬ್ದಾರಿ ಸ್ಥಾನದಲ್ಲಿರೋರು ಏನ್ ಹೇಳ್ತಾರೆ ಅಂದ್ರೆ, ಹೆದ್ದಾರಿ ಇದಕ್ಕೆ ಹೆದ್ದಾರಿ ಇಲಾಖೆಗೆ ಬರ್ತದೆ, ರಾಷ್ಟ್ರೀಯ ಹೆದ್ದಾರಿ. ಅವ್ರದ್ದು ಹೆದ್ದಾರಿ ಇಂಜಿನಿಯರಿಂಗ್ ನೋಡಿ ಎಲ್ಲ ಏನಂದ್ರೆ ಕರೆಕ್ಟ್ ಆಗಿ ಇವರಿಗೆ ಕೋಆರ್ಡಿನೇಷನ್ ಇಲ್ಲ. ಮತ್ತೆ ಇವರ ಮಂತ್ರಿಗಳ ಮಾತನ್ನ ಅಧಿಕಾರಿಗಳು ಕೇಳುವಂತ ಪರಿಸ್ಥಿತಿ ಇಲ್ಲ.
ಈಗ ಯಾರೇ ಒಬ್ರು ಇದಾಗಿರ್ಲಿ, ಅದು ಸಂಸದನಾಗಿರ್ಲಿ, ಮಂತ್ರಿಗಳಾಗಿರ್ಲಿ, ಅವ್ರಿಗೆ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಕೊಂಡು ಅವರ ಆರ್ಡರ್ ಮಾಡಿದಾಗ ಕೆಲಸ ಮಾಡಿಸ್ಕೊಳ್ಳೋ ಇದು ಬೇಕು, ಕೆಪಾಸಿಟಿ ಬೇಕು. ಇವರು ಹೇಳ್ತಾರೆ, ಒಂದು ಮೀಟಿಂಗ್ ಕರೀತಾರೆ, ನಾಳೆ ಇಲಾಖೆ ಮೀಟಿಂಗ್ ಕರೀತಾರೆ, ಅದನ್ನು ಮಾಡ್ಬೇಕಂತ ಹೇಳ್ತಾರೆ, ಆಮೇಲಿಂದ ಅದು ಅಷ್ಟೇ. ಆಮೇಲಿಂದ ಅವರ ಪಾಡಿಗಿರ್ತಾರೆ. ಇವರು ಇನ್ನೊಂದ್ಸಲ ಏನಾದ್ರು ಹೇಳ್ತಾರೆ, ಇಲ್ಲ ನಾನು ಅಧಿಕಾರಿಗಳ ಮೀಟಿಂಗ್ ಕರೆದಿದ್ದೀನಿ, ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ಬರೀ ಆಶ್ವಾಸನೆಗಳು, ಅದು ಅಧಿಕಾರಿಗಳಿಂದ ಆಗಿರ್ಬೋದು, ಜವಾಬ್ದಾರಿಯುತ ರಾಜಕಾರಣಿಗಳಿಂದ ಆಗಿರ್ಬೋದು, ಬರೀ ಅದರ ಬಗ್ಗೆ ಅದನ್ನ ನಾವು ವೈಡ್ ಮಾಡ್ತೇವೆ, ಅದು ಹೊಸ ಸೇತುವೆ ಮಾಡ್ತೇವೆ ಅಂತ ಹೇಳಿ ಬರೀ ಅದರಲ್ಲಿ ನಮ್ಗೆ ಆಶ್ವಾಸನೆಗಳು ಬರ್ತದೆ ಹೊರತು ಕಾಮಗಾರಿ ಅಂತೂ ಇವತ್ತಿನವರೆಗೂ ಆಗ್ಲಿಲ್ಲ. ಭಾರಿ ಬೇಜಾರದಲ್ಲಿ ಹೇಳ್ಬೇಕು ಈ ಮಾತನ್ನ ನಾವು. ಯಾಕೆಂದ್ರೆ ಇವರು 5 ವರ್ಷಕ್ಕೊಮ್ಮೆ ಬಂದು ಭರವಸೆ ಕೊಡ್ತಾರೆ, ಆದ್ರೆ ಎಷ್ಟು ಮಾಡಿದ್ದಾರೆ ಅಂತ ಹೇಳಿ ನಾವು ಈಗ ಕೇಳ್ಬೇಕಾಗ್ತದೆ. ಮತ್ತೆ ನೀವು ಹೇಳಿದ್ರಿ, ಈಗ ಗೊತ್ತಿದೆಯಲ್ಲ, ಈಗ ನೋಡಿ ಅಷ್ಟು ಹಳೆಯ ಸೇತುವೆ ಅಂದ್ಮೇಲೆ ಅದರಲ್ಲಿ ಕ್ರ್ಯಾಕ್ಸ್ ಇದೆ, ಅದು ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ವೇಳೆ ಅದರಲ್ಲಿ ದೊಡ್ಡ ಘನವಾಹನಗಳು ಎಷ್ಟೋ ಹೋಗುವಾಗ ಅದು ಮಿಡ್ಲಲ್ಲಿ ಬಿದ್ದರೆ ಅಂತ ಅದು ಗೊತ್ತಿದೆ. ಗೊತ್ತಿದ್ದು ಯಾಕೆ ಇವರು ಅದ್ರ ಬಗ್ಗೆ ಕಾಳಜಿ ತಗೊಳ್ತಾ ಇಲ್ಲ ಅಂತ ಅಂದ್ರೆ ಒಂಥರ ಜನರ ಬಗ್ಗೆ ತಾತ್ಸಾರ ಭಾವನೆ. ಇವ್ರೇ ನಾವು ಏನೋ ತಾತ್ಸಾರ ಭಾವನೆ ತಳ್ತಾರೆ ಅಂತ ನಾವು ಹೇಳ್ಬೇಕಾಗ್ತದೆ ನೇರವಾಗಿ ಇದರ ಬಗ್ಗೆ. ಎಸ್, ಹಾಗೆ ಯೋಗೀಶ್ ಶೆಟ್ಟಿಜಪ್ಪವ್ರೆ, ಇನ್ನೊಂದು ನಾವು ಸೇತುವೆ ಗಮನಿಸ್ತೀವಿ, ನಮ್ಮ ಕೂಳೂರಿನಲ್ಲಿರುವಂತಹ ಸೇತುವೆ ಅದಿವತ್ತು ಯಾವ ಒಂದು ಸ್ಥಿತಿಯಲ್ಲಿದೆ ಅಂತ. ಅಲ್ಲ, ಕೂಳೂರು ಸೇತುವೆ ಕೂಡ ಇದು ಭಿನ್ನ ಆಗಿಲ್ಲ, ಅಲ್ಲಿ ಕೂಡ ಈಗ ಪರಿಸ್ಥಿತಿ ಅಷ್ಟು ಒಳ್ಳೆದಾಗಿಲ್ಲ. ನಿಜ. ಅದಕ್ಕೆ ಕೂಡ ನಾನು ಅದೇ ಹೇಳುದು, ಯಾಕೆ ನಿನ್ನೆ ಇವರು ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ, ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಸೇತುವೆಗಳ ಬಗ್ಗೆ ಅದರ ಸ್ಟ್ರೆಂಥನಿಂಗ್ ಕೆಪಾಸಿಟಿ, ಅದರ ಧಾರಣ ಶಕ್ತಿಯನ್ನ ಇಮಿಡಿಯೇಟ್ ಕೂಡಲೇ ಚೆಕ್ ಮಾಡಬೇಕು. ಅದಕ್ಕೆ ಇಮಿಡಿಯೇಟ್ ಅದಕ್ಕೆ ಮುಂದಕ್ಕೆ ಅವುಗಳ ಸಂಭವಿಸದ ರೀತಿಯಲ್ಲಿ ಅದಕ್ಕೆ ತ್ವರಿತಾಗಿ ಕೆಲಸ ಮಾಡಬೇಕು. ನಾವು ಹೇಳೋದಂದ್ರೆ ಇವರು ಹೇಳಿದ ರೀತಿಯಲ್ಲಿ ಎಲ್ಲ ಅಧಿಕಾರಿಗಳು ಸ್ಪಂದನೆ ಮಾಡಿದ್ರೆ ಆಗತ್ತೆ. ಯಾಕೆಂದ್ರೆ ಇವತ್ತು ನಾವು ಹೇಳ್ಬೇಕಾಗ್ತದೆ, ನಾಳೆ ಅವರಿಗೆ ಒಂದು ವೇಳೆ ಇವತ್ತು ಬಾರ್ಗಳನ್ನ, ಇವತ್ತು ಹೆದ್ದಾರಿ ಸಮೀಪದ ಬಾರ್ಗಳನ್ನ ಇವತ್ತು ನಿಷೇಧ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಎಲ್ಲ ಅಧಿಕಾರಿಗಳು ಇಮಿಡಿಯೇಟ್ ಮರುದಿನ ಅದನ್ನು ಹೆದ್ದಾರಿಯನ್ನೇ ಚೇಂಜ್ ಮಾಡಿದ್ರು. ರಾಷ್ಟ್ರೀಯ ಹೆದ್ದಾರಿ ಬದಲು ಅದು ನಗರ ಸಾರಿಗೆ, ನಗರ ರಸ್ತೆಗಳಾಗಿ ಪರಿವರ್ತನೆ ಮಾಡಿದೆ. ಯಾಕಂದ್ರೆ ಅವರಿಗೆ ಲಾಭ ಬೇಕಿದ್ರೆ ಯಾವ ರೀತಿಯಲ್ಲಿ ಮಾಡ್ತಾರೆ. ಈಗ ಮೊನ್ನೆ ಇವತ್ತು ನಮ್ಮ ಗವರ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು, ಅವರಿಗೆ ಅಗತ್ಯ ಬಿದ್ದಾಗ ಎಲ್ಲ ಅಧಿಕಾರಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಮಂತ್ರಿಗಳಾಗಿರ್ಬೋದು, ಎಲ್ಲ ಕೂಡಲೇ ಅದಕ್ಕೆ ಅವರಿಗೆ ಬೇಕಾದ ರೀತಿಯಲ್ಲಿ ಮಾಡಿದ್ದಾರೆ. ಇದು ಅವರಿಗೆ ಸರ್ಕಾರಕ್ಕೆ ಅವರಿಗೆ ಬೇಕಾದಾಗ ರಾತ್ರಿ ಇಡೀ ಕೋರ್ಟ್ ಅನ್ನು ಕೂಡ ಓಪನ್ ಇಡುವಂತ ಪರಿಸ್ಥಿತಿ ಇರ್ತದೆ, ಮೆಜಿಸ್ಟ್ರೇಟ್ ಮನೆಯಲ್ಲಿ ಎಲ್ಲ ಸಿಚುವೇಶನ್ ಆಗ್ತದೆ, ಎಲ್ಲ ಆಗ್ತದೆ. ಆದ್ರೆ ಜನರಿಗೆ ಅಗತ್ಯ ಆಗಿರುವಂತ ಇಷ್ಟು ದೊಡ್ಡ ಸಮಸ್ಯೆಗಳು ಜೀವಹಾನಿ ಆಗುವಂತ ಸಂದರ್ಭದಲ್ಲಿ ಕೂಡ ಇಂಥದೇ ಕೆಲಸಗಳನ್ನು ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ಕೇಳೋದು. ಅದಕ್ಕೆ ಇಂಥ ಸಂದರ್ಭದಲ್ಲಿ ಈಗ ಜಿಲ್ಲಾಧಿಕಾರಿಗಳಂದ್ರೆ ಜಿಲ್ಲಾ ದಂಡಾಧಿಕಾರಿಗಳು, ಈಸ್ ಅ ಮೆಜಿಸ್ಟ್ರೇಟ್ ಆಫ್ ಪವರ್, ಅವರ ಮಾತುಗಳನ್ನ ಕೂಡಲೇ ಅಧಿಕಾರಿಗಳು ಕೇಳಬೇಕು. ಯಾಕಂದ್ರೆ ನಾವು ಜಿಲ್ಲಾಧಿಕಾರಿನೇ ದೂರಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಟ್ರಾನ್ಸ್ಫರ್ ಆಗಿ ಬರುವಂತವರು. ಆದ್ರೆ ಇಲ್ಲಿರುವಂತ ಇದು PWD ಅಧಿಕಾರಿಗಳಾಗಿರ್ಬೋದು, ಬೇರೆ ಬೇರೆ ಇಂಜಿನಿಯರ್ ಆಗಿರ್ಬೋದು, ಅವರು ಸಾಧಾರಣ 10 ವರ್ಷ 15 ವರ್ಷ ಎಷ್ಟೇ ವರ್ಷದಿಂದ ಇಲ್ಲೇ ಇದ್ದಾರೆ. ಅದರಿಂದಾಗಿ ಅವರಿಗೆ ಗೊತ್ತಿರ್ತದೆ ಯಾವ ಸೇತುವೆ ಯಾವ ರೀತಿಯಲ್ಲಿ ಇರ್ತದೆ. ಯಾಕಂದ್ರೆ ಮಿನಿಮಮ್ ಒಬ್ಬರು ಅಧಿಕಾರಿ ಆಗಿರ್ಬೋದು, ಹೊಸ ಜಿಲ್ಲಾಧಿಕಾರಿ ಆಗಿರ್ಬೋದು, ಹೊಸ ಒಂದು ಜನಪ್ರತಿನಿಧಿ ಆಗಿರುವವರು ಬಂದಾಗ ಇಂಥ ಮೀಟಿಂಗ್ಸ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಪ್ರತಿಯೊಂದು ಕಡೆ ಒಂದು ಈ ಅಧಿಕಾರಿಗಳ ಫೈಲ್ ಅನ್ನು ಕೊಂಡೋಗಿರ್ತಾರೆ. ಆಗ ಆಲ್ರೆಡಿ ಹೇಳಿರ್ತಾರೆ ಇಂಥ ಸಮಸ್ಯೆಗಳು, ಅಂತ ಸಂದರ್ಭದಲ್ಲಿದ್ದಾಗ ನಮ್ಮ ಯಾರು ಈ PWD ಸಂಬಂಧ ಅಧಿಕಾರಿ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಯ ಯಾರು ಅಧಿಕಾರಿ ಇದ್ದಾರೆ, ಅವನು ಇದರ ಬಗ್ಗೆ ಕರೆಕ್ಟಾಗಿ ಕೆಲಸ ಕಟ್ಟುನಿಟ್ಟಾಗಿ ಮಾಡಿದ್ರೆ ಏನು ಸಮಸ್ಯೆ ಆಗುದಿಲ್ಲ. ಮತ್ತೊಂದು ಇಲ್ಲಿ ಸಮಸ್ಯೆ ಅಂದ್ರೆ ಇದು ನಮ್ಮ ಗುತ್ತಿಗೆದಾರರಿಂದ ಕಮಿಷನ್ ವ್ಯವಹಾರ. ಯಾಕಂದ್ರೆ ಯಾವುದೇ ಒಂದು ಗುತ್ತಿಗೆದಾರ ಒಂದು ಕಾಂಟ್ರಾಕ್ಟ್ ಅನ್ನು ತೆಕೊಳ್ತಾರೆ, ಒಂದು ಕೋಟಿಗಟ್ಟಲೆ ಕಾಂಟ್ರಾಕ್ಟ್ ಇದ್ರೆ ಸಹ ಅದು ಇಂತಷ್ಟೇ ಪರ್ಸೆಂಟ್ಗಳನ್ನ ಬೇರೆ ಬೇರೆ ಅಧಿಕಾರಿಗಳಿಗೆ ಸಂದಾಯ ಮಾಡ್ತಾರಂತೆ ಒಂದು ಆರೋಪಗಳು ಹಲವಾರು ಸಂದರ್ಭದಲ್ಲಿ ಕೇಳಿ ಬರ್ತದೆ. ಅದು ನಿಲ್ಬೇಕು. ಯಾಕಂದ್ರೆ ಅದರಿಂದಾಗಿ ಎಂತ ಮಾಡ್ತಾರೆ, ಇಂಥ ಒಂದು ಅಧಿಕಾರಿಗೆ ಇಷ್ಟು ಕೊಡ್ಲಿಕ್ಕೆ ಉಂಟು, ಇಂಥ ಒಂದು ಜನಪ್ರತಿನಿಧಿಗೆ ಇಷ್ಟು ಕೊಡ್ಲಿಕ್ಕೆ ಅಂತ ಹೇಳಿದಾಗ ನಿಜವಾಗಿ ಅದರಿಂದಾಗಿ ಗುತ್ತಿಗೆದಾರ ಎಂತ ಮಾಡ್ಲಿಕ್ಕೆ ಅವನಿಗೆ ಅಷ್ಟಾಗಿ ಕರೆಕ್ಟಾಗಿ ಅದಕ್ಕೆ ಬೇಕಾಗುವಂತ ಸ್ಟ್ರೆಂಥನಿಂಗ್ ಅದು ಕೆಪಾಸಿಟಿ ಆಗಿರುವಂತ ಅದಕ್ಕೆ ಮೆಟೀರಿಯಲ್ ಅದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಇವತ್ತು ಈ ಕಮಿಷನ್ ದಂಧೆ ಕೂಡ ಕಮ್ಮಿ ಆಗ್ಬೇಕು. ಯಾಕಂದ್ರೆ ಅವರಿಗೆ ಯಾರು ಆಪ್ತರಿದ್ದಾರೆ, ಯಾರ ಮಂತ್ರಿಗಳಿಗೆ ಆಪ್ತರಿದ್ದಾರೆ, ಯಾರ ಅಧಿಕಾರಿ ಆಪ್ತರಿದ್ದಾರೆ ಅಂತವರಿಗೆ ಗುತ್ತಿಗೆಯನ್ನ ಕೊಡೋದು. ಇವರೆಂತ ಮಾಡ್ಬೇಕು, ಇಂಥ ಒಂದು ಗುತ್ತಿಗೆದಾರರಿಂದ ಡಿಫಾಲ್ಟ್ ಆದ್ರೆ ಬ್ಲಾಕ್ ಲಿಸ್ಟೆಡ್ ಆಗಿರ್ಬೇಕು. ಅಂತ ಗುತ್ತಿಗೆದಾರಿಗೆ ಯಾವುದೇ ಮುಂದಕ್ಕೆ ಯಾವುದೇ ಕೆಲಸಗಳನ್ನು ಕೊಡಬಾರ್ದು. ಅಂತ ನಿಯಮವನ್ನು ಪಾಲನೆ ಮಾಡೋದಿಲ್ಲ. ಇಂಥ ಒಂದು ಕಾಮಗಾರಿ ಕೊಟ್ರೆ ಅವರಿಗೆ ಅಟ್ಲೀಸ್ಟ್ ಅವು ಮೇಂಟೈನ್ ಮಾಡುವಂಥದ್ದು. ಇಂಥ ಒಂದು ಇವತ್ತು ಬ್ರಿಡ್ಜ್ ಅನ್ನು ಕೊಟ್ಟಿರ್ತೇವೆ, ಅವನಿಗೆ 10 ವರ್ಷ ಅದಕ್ಕೆ ಮೇಂಟೆನೆನ್ಸ್ ಕೆಪಾಸಿಟಿ ಅವನೇ ಮಾಡ್ಬೇಕು. ಯಾರು ಗುತ್ತಿಗೆದಾರ ಅವನಿಗೆ ಜವಾಬ್ದಾರಿ ಕೊಡ್ಬೇಕು. ನಿಮ್ಗೆ ಬಿಲ್ ಇಷ್ಟು ಪರ್ಸೆಂಟ್ ಸೆಂಕ್ಷನ್ ಮಾಡಿ ಇಷ್ಟು ಪರ್ಸೆಂಟ್ ಇಷ್ಟು ಸ್ಟೆಪ್ ಬೈಸ್ ಕೊಟ್ರೆ ಅವನಿಗೆ ಕೂಡ ಅವರಿಗೆ ಎದುರಿಕೆ ಆಗುತ್ತೆ. ಇವತ್ತು ಹೈವೇ ಹಾಗೆ ಹೈವೇ ಅಲ್ಲಿ ಕೆಲಸ ಆಗುತ್ತೆ. 1-2 ಸಲ ಮಳೆ ಬಿದ್ದ ಕೂಡಲೇ ಕೆಲವು ಕಡೆಯಲ್ಲಿ ದೊಡ್ಡ ದೊಡ್ಡ ಹೊಂಡೆ ಆಗ್ತದೆ.
ಆಗ ಅದರ ಜವಾಬ್ದಾರಿ ಯಾರು ತಗೊಳ್ಬೇಕಾಗ್ತದೆ? ಸಂಬಂಧಪಟ್ಟ ಇಲಾಖೆ ತಗೊಳ್ಬೇಕು. ಗುತ್ತಿಗೆದಾರ ತಗೊಂಡ ಸಮಸ್ಯೆ ಆಗುದು. ಇಲ್ಲದಿದ್ದ ಎಂತ ಮಾಡ್ತದೆ, ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟಾಗಿರ್ತದೆ, ಅವ ಒಂದು ಸಲ ಡಾಮರೀಕರಣ ಆಗ್ತಾನೆ, ಅವ ಹೋಗ್ತಾರೆ. ನೆಕ್ಸ್ಟ್ ಸಲ ಅಲ್ಲೆಲ್ಲ ಉಂಡ ಬಿಡ್ತದೆ. ಆಗ ಇನ್ನೊಂದು ಡಾಮರೀಕರಣಕ್ಕೆ ಯಾರಿಗೆ ಬೇರೆ ಗುತ್ತಿಗೆದಾರನಿಗೆ ಅವನಿಗೆ ಕಾಂಟ್ಯಾಕ್ಟ್ ಕೊಡ್ಬೇಕಾಗ್ತದೆ, ಪುನಃ ಅದು ಪ್ಯಾಚ್ ವರ್ಕ್ ಮಾಡ್ಬೇಕು, ರಾಮಾಯಣ ಆಗ್ತದೆ. ಅದಕ್ಕೋಸ್ಕರ ಎಂತ ಮಾಡ್ಬೇಕು, ಇಂಥ ಒಂದು ಕಂಡೀಷನ್ ಮೇಲೆಗೆ ಕೊಟ್ಟರೆ ಏನು ಸಮಸ್ಯೆ ಆಗಲಿ. ಇಷ್ಟು ಸಮಯ ಒಂದಿಂತ ಬ್ರಿಡ್ಜ್ ಕೆಲಸ ಇಷ್ಟು ಸಮಯ, ಅದಕ್ಕೆ ಮೇಂಟೆನೆನ್ಸ್ ನೀವೇ ಅಂತ ಇದ್ರೆ ಅವನಿಗೆ ಕೂಡ ಅವರಿಗೆ ಜವಾಬ್ದಾರಿ ಆಗ್ತದೆ. ಅದ್ರಲ್ಲಿ ಎಂಥದ್ದು ಡಿಫಾಲ್ಟ್ ಆದ್ರೆ ನೀನೇ ಅದಕ್ಕೆ ತಲೆದಂಡ ಆಗ್ಬೇಕು, ನಿನ್ನ ಮೇಲೇನೆ ಕ್ರಮ ತಗೊಳ್ಬೇಕಾಗ್ತದೆ ಅಂತ ಹೇಳಿದ್ರೆ, ಇಂಥ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಕಾನೂನು ಮಿತಿ ಮಾಡಿದ್ರೆ ಎಲ್ಲ ಸಮಸ್ಯೆ ಸಾಲ್ವ್ ಆಗ್ತದೆ. ನಿಜ. ಯಾಕಂದ್ರೆ ಈಗ ಕೂಳೂರಿನಲ್ಲಿರುವಂತಹ ಸೇತುವೆಯನ್ನು ನೋಡೋದಾದ್ರೆ ಒಂದು ಕಡೆ ದಂಡೆನೇ ಅದರದ್ದು ಕುಸಿದು ಬಿದ್ದಿದೆ, ಹಳೆ ಸೇತುವೆ ನೋಡೋದಾದ್ರೆ. ಆದ್ರೆ ಇದ್ರ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ಕೂಡ ತರ್ತಾರೆ ಸಾರ್ವಜನಿಕರು, ಆದ್ರೂ ಕೂಡ ಅವರಿಗೆ ಯಾಕೆ ಎಷ್ಟು ನಿರ್ಲಕ್ಷ್ಯ ಅಂತ ನೋಡಿ ಮೇಡಮ್. ನಾವು ಹೇಳೋದಂದ್ರೆ ಇಲ್ಲಿ ಮಂಗಳೂರು ಬಗ್ಗೆ ಇವತ್ತು ನಾವು ತುಳುನಾಡಿನ ಜನರು ಶಾಂತಿ ಪ್ರಿಯ, ನಾವು ಯಾವಾಗಲೂ ಹೇಳ್ತೇವೆ. ಯಾಕಂದ್ರೆ ಇಲ್ಲೇ ಜನರು ಕಾನೂನಿಗೆ ಗೌರವ ಕೊಡುವವರು. ಯಾಕಂದ್ರೆ ಇಲ್ಲಿ ಅವರು ಎಷ್ಟು ದೊಡ್ಡ ಘಟನೆ ಆದ್ರೆ ಕೂಡ ಅಧಿಕಾರಿಗಳ ಮೇಲೆ ಯಾವುದೇ ಕೂಡ ಅಂದ್ರೆ ಅಂತ ದೊಡ್ಡದಲ್ಲಿ ಅವರಿಗೆ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವನ್ ಪ್ರತಿಭಟನೆ ಆಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಬೀದಿಗೆ ಬರುವಂತದ್ದಾಗಿರ್ಬೋದು, ಅದರಲ್ಲಿ ಇಲ್ಲಿಯ ಜನರು ಕಮ್ಮಿ. ಅದರಿಗಾಗಿ ಇಲ್ಲಿಯ ಬಗ್ಗೆ ಅವರಿಗೆ ಕೇರ್ಲೆಸ್ ಸ್ವಲ್ಪ. ಯಾಕಂದ್ರೆ ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಎಂತ ಆಗ್ತದೆ, ಮತ್ತೆ ಇವರಿಗೆ ಅಧಿಕಾರಿಗಳೇ ಇಲ್ಲಿ ಅವ್ರು ಏನು ಸಮಸ್ಯೆ ಇಲ್ಲ, ಜಸ್ಟ್ ಅಂತ ಇದ್ರೆ ಖಾಲಿ ಪೇಪರ್ ಬರೀತಾರೆ ಇರ್ತದ್ರು, ಚಿಕ್ಕ ಮಟ್ಟದ ಆಗ್ತದೆ ಅಂತ ಆದ್ರೆ ಇದೆ. ಅದೇ ಇವತ್ತು ಕೇರಳದಲ್ಲಿ ತಮಿಳುನಾಡಾಗಿದೆ, ಇದೇ ಒಂದು ವೇಳೆ ಘಟನೆ ಮೀನಿ ಕೇರಳ ಅಥವಾ ತಮಿಳುನಾಡಾಗಿದ್ರೆ ಇವತ್ತು ಆ ಇಡೀ ಏರಿಯಾದಲ್ಲಿ ರೋಡಲ್ಲಿ ಜನರು ಬಂದು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ರು. ಇದೇ ಘಟನೆ ಒಂದು ವೇಳೆ ಮೂಲರ ಪಟ್ಟಣದ ಬದಲು ಮೀನಿ, ಬಂಟ್ವಾಳದ ಬದಲು ಮೀನಿ ಇದೇ ಅಥವಾ ತಮಿಳುನಾಡು ಅಥವಾ ಕೇರಳದ ಯಾವುದೋ ಒಂದು ಗಡಿಯಲ್ಲಿ ಮೀನಿ ಆಗ್ತಿದ್ರೆ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ರು. ಎಲ್ಲಿ ತನಕ ಅಲ್ಲಿ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಎಲ್ಲಿ ತನಕ ಸಸ್ಪೆಂಡ್ ಮಾಡುದಿಲ್ಲ ಅಲ್ಲಿ ತನಕ ನಾವು ಪ್ರತಿಭಟನೆ ಕೈ ಮಾಡಿ ಬಿಡುದಿಲ್ಲ ಅಂತ ಹೇಳ್ತೇವೆ. ಇವತ್ತು ಎಷ್ಟು ಜನ ಮಾತಾಡ್ತಾರೆ ಸ್ವಾಮಿ, ನಮ್ಮಂತ ಕೆಲವು ಸಂಘಟನೆಯವರು ಮಾತಾಡ್ತಾರೆ ಬಿಟ್ರೆ ಬೇರೆ ಯಾರು ಈಗ ಈ ಬಗ್ಗೆ ಮಾತಾಡ್ತಾರೆ ಸ್ವಾಮಿ? ಅದೇ, ಯಾಕಂದ್ರೆ ಅಂತ ಒಂದು ಭಯ ಇದ್ರೆ ತನ್ನಿಂತಾನೆ ಅಧಿಕಾರಿಗೆ ಸರಿ ಆಗ್ತಾರೆ. ಯಾಕಂದ್ರೆ ಅವರಿಗೆ ಹೆದರಿಕೆ ಆಗ್ತದೆ, ನಾಳೆ ನಾನು ಇಂಥ ಒಂದು ಸಮಸ್ಯೆ ಬಂದರೆ ನನ್ನ ಕೆಲಸ ಹೋಗ್ಬೋದು, ನಾಳೆ ನಾನು ಮನೆಗೆ ಹೋಗುವಂತ ಪರಿಸ್ಥಿತಿ ಆಗ್ಬೇಕು, ನನಗೆ ಕಾನೂನಿನ ಮತ್ತೆ ಇದಕ್ಕೆ ನಾನು ಫೈಟ್ ಮಾಡಬೇಕಾಗ್ತದೆ, ನಾನು ಸಸ್ಪೆಂಡ್ ಆಗಿದ್ದರೆ ನನಗೆ ನಾಳೆ ಫ್ಯೂಚರ್ಗೆ ನನಗೆ ಇದು ಇದಾಗ್ಬೋದು, ಯಾವುದು ನನಗೆ ಬಡ್ತಿ ಎಲ್ಲ ಸಿಗ್ಲಿಕ್ಕಿಲ್ಲ, ಪ್ರಮೋಷನ್ ಸಿಗ್ಲಿಕ್ಕಿಲ್ಲ ಅಂತ ಹೆದರಿಕೆ ಇರ್ತದೆ. ಓಕೆ ಶೆಟ್ಟಿಜೆಪೋರ್, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಗಡಗಡ ಸೇತುವೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇವತ್ತು ಎಷ್ಟೋ ಸೇತುವೆಗಳು ಇಂಥದೇ ಒಂದು ಸ್ಥಿತಿಯಲ್ಲಿದೆ. ಇವತ್ತು ಬಂಟ್ವಾಳದಲ್ಲಿರುವಂತಹ ಈ ಸೇತುವೆ ಕುಸಿದು ಬಿದ್ದಿರುವಂತದಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಇವತ್ತು ಸಾಕಷ್ಟು ಸೇತುವೆಗಳು ಕೂಡ ಇದೇ ರೀತಿ ಕುಸಿಯುವಂತಹ ಒಂದು ಸ್ಥಿತಿಯಲ್ಲಿದೆ. ಆದರೆ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆಗಳು ಇವತ್ತಿಗೂ ಕೂಡ ಕೆಲವು ಹಾಗೆ ಉಳಿದಿದೆ, ಆದ್ರೆ ಇನ್ನು ಕೆಲವು ಕೂಡ ಇವತ್ತಿಗೂ ಕೂಡ ಅವು ಕೂಡ ಕುಸಿಯುವಂತಹ ಸ್ಥಿತಿಯಲ್ಲಿದೆ. ಆದ್ರೆ ಈ ಎಲ್ಲಾ ಸೇತುವೆಗಳು ಕೂಡ ಇವತ್ತು ಬಿದ್ದ ನಂತರನೇ ಬೇರೆ ಮಾರ್ಗಗಳನ್ನ ಕಂಡುಕೊಳ್ಬೇಕಾ ಅಥವಾ ಅದಕ್ಕಿಂತ ಮುಂಚೆನೆ ಎಚ್ಚೆತ್ತು ಕೊಡ್ಬೇಕಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈಗಾಗಲೇ ನಾವು ಗಮನಿಸಬಹುದು, ಬಂಟ್ವಾಳದ ಸೇತುವೆ ಇರಬಹುದು, ಇವತ್ತು ಬೇರೆ ಬೇರೆ ಕಡೆಗಳಾಗಿರ್ಬೋದು, ಸೇತುವೆಗಳು ಕುಸಿದು ಬಿದ್ದ ನಂತರನೇ ಮತ್ತೊಂದು ಸೇತುವೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡ್ರೆ ಆಗುವಂತಹ ಅನಾಹುತಗಳನ್ನ ಇವತ್ತು ತಪ್ಪಿಸಬಹುದು ಅಂತ. ಆದ್ರೆ ಇದಕ್ಕೆಲ್ಲ ಮುಖ್ಯವಾಗಿ ಇವತ್ತು ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳ ಕಾಳಜಿ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಅನ್ನುವಂಥದ್ದು. ಎಸ್, ಈಗಾಗಲೇ ಯೋಗಿ ಶೆಟ್ಟಿಜೆಪೋರ್ ನಾವು ಗಮನಿಸ್ತಾ ಇದ್ವಿ, ಇನ್ನೊಂದು ಬಹಳ ಮುಖ್ಯವಾದಂತಹ ಸೇತುವೆನ ನಾವು ಗಮನಿಸಬಹುದು. ಪಾಣೆಮಂಗಳೂರಿನಲ್ಲಿಯೂ ಕೂಡ ಒಂದು ಉಕ್ಕಿನ ಸೇತುವೆ ಇದೆ ಇವತ್ತು, ಅದು ಕೂಡ ಇವತ್ತು ಸಾಕಷ್ಟು ಅಪಾಯ ಏನೋ ಇದೆ ಅನ್ನುವಂತಹ ಮಾತು ಕೇಳಿ ಬರುತ್ತೆ. ಇನ್ನು ಅಂತಹ ಒಂದು ಸೇತುವೆಯ ಗತಿ ಮುಂದಿನ ದಿನದಲ್ಲಿ ಏನಾಗಬಹುದು ಅಂತ. ಯಾಕೆಂದ್ರೆ ಅದು ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಮಂಗಳೂರಿಂದ ಹೋಗ್ಬೇಕಾದ್ರೆ ಪುತ್ತೂರು ಆಗಿರ್ಬೋದು ಎಲ್ಲ ಕಡೆಗೆ ಹೋಗೋದು ಅದನ್ನೇ ಆಯ್ಕೆ ಮಾಡ್ತಿದ್ರು. ಯಾಕಂದ್ರೆ ಪಾಣೆಮಂಗಳೂರಿನ ಉಕ್ಕಿನ ಸೇತುವೆ. ಆದರೆ ಇವತ್ತು ಅಂದ್ರೆ ಅದನ್ನು ಮೇನ್ ರೋಡ್ ಅಲ್ಲಿ ಹೋಗೋರು ಅದನ್ನ ಆಯ್ಕೆ ಮಾಡೋದಿಲ್ಲ. ಆದ್ರೆ ಪಾಣೆಮಂಗಳೂರಿನ ಪೇಟೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಕೂಡ ಅದೇ ಸೇತುವೆಯನ್ನ ಈಗ
ಆಯ್ಕೆ ಮಾಡಿದ್ದಾರೆ. ಈಗ ಅದರಿಂದಾಗಿ ಅಲ್ಲಿ ಕೂಡ ಈಗ ಅದನ್ನು ಮೇಂಟೆನೆನ್ಸ್ ಮಾಡದಿದ್ರೆ ಈಗ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ಆ ಘಟನೆ ಅದು ನಡೆಯುವ ಸಾಧ್ಯತೆ ಇದೆ. ಅದಕ್ಕೆ ನಾನು ಹೇಳುದು ಓವರಾಲ್ ಆಗಿ ನಾನು ಹೇಳುದಂದ್ರೆ ಆಗ ತಾನು ನಿಮ್ಮ ಹತ್ರ ಹೇಳಿದಾಗೆ ಎಲ್ಲ ಎಷ್ಟು ಯಾಕೆಂದ್ರೆ ನಮ್ಮ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮೀಟಿಂಗ್ ಕರೆದ್ರೆ ಖಾಲಿ 1 ಗಂಟೆಯಲ್ಲಿ ಎಲ್ಲಾ ಲೀಸ್ಟ್ ಅಂತ ತೆಗಿಲಿಕ್ಕೆ ಆಗ್ತದೆ. ನಾಳೆ ಇಂಥ ನಿಮ್ಮ ಎಲ್ಲಾ ಕಡೆಯ ಸೇತುವೆಗಳ ಪಟ್ಟಿಗೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರೆ ನಾಳೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಫೈಲ್ಗಳು ಬರ್ತದೆ. ಇಂಥ ಕಡೆಯಲ್ಲಿ ಇಷ್ಟಿಷ್ಟು ಅಂತ ಹೇಳ್ಕೊಂಡು ಸೇತುವೆಗಳಿದೆ, ಅದರ ಪರಿಸ್ಥಿತಿ ಹೀಗೆ ಇದೆ ಅಂತ ಹೇಳಿಕ್ಕೆ ಆಗ್ತದೆ. ಅದರಿಂದಾಗಿ ಬಟ್ ಆದ್ರೆ ಇವರಿಗೆ ಕೆಲಸ ಮಾಡುವಂತ ಇಚ್ಛಾಶಕ್ತಿ ಇದ್ರೆ ಏನ್ ಸಮಸ್ಯೆ ಆಗೋದಿಲ್ಲ. ಮೇನ್ ಇದರಲ್ಲಿ ಮೇನ್ ಅಂದ್ರೆ ಇಲ್ಲಿ ಇಚ್ಛಾಶಕ್ತಿಯ ಕೊರತೆ. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಪರಿಹಾರ ಮಾಡಬೇಕು ಅಂತ ಭಾವನೆ ಇದ್ರೆ ಆಗ್ತದೆ. ಯಾಕೆಂದ್ರೆ ಇವತ್ತು ನಾವು ಬೇರೆ ದೇಶವನ್ನ ನಾವು ಇವತ್ತು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಚೀನಾ ಈ ರೀತಿಯಲ್ಲಿದೆ, ಜಪಾನ್ ಒಂದು 45 ವರ್ಷದ ಮೊದಲು ಅಥವಾ 50 ವರ್ಷದ ಮೊದಲು ಇಡೀ ಅದು 2 ದೊಡ್ಡ ಅಣುಬಾಂಬಿನಿಂದಾಗಿ ಫುಲ್ ನಾಶ ಆಗಿರುವಂತಹ ಜಪಾನ್ ಇವತ್ತು ಅಭಿವೃದ್ಧಿ ಹೊಂದಿದ ದೇಶ ಆಗಿದೆ. ಹಾಗೆ ಅಂತ ನಾವು ಅಲ್ಲಿ ಇಂಥ ಬುಲೆಟ್ ಟ್ರೈನ್ ಇದೆ, ಅಲ್ಲಿದೆ, ಇದೆ ಅಂತ ಹೇಳ್ಕೊಂಡು ನಾವು ಬೇರೆ ದೇಶವನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಆದ್ರೆ ಇವತ್ತು ನಮ್ಮ ಭಾರತದಲ್ಲಿ ಎಲ್ಲ ವ್ಯವಸ್ಥೆ ಇದ್ದು ಕೂಡ ಇಷ್ಟು ಟೆಕ್ನಾಲಜಿ ಉಂಟು, ಎಲ್ಲ ವಿಷಯದಲ್ಲಿ ನಾವಿದ್ರೆ ಕೂಡ ಆದರೆ ನಮ್ದು ರಾಜಕೀಯದ ಕೆಲವು ವ್ಯಕ್ತಿಗಳಿಂದ ಕೆಲವು ಅಧಿಕಾರಿಗಳಿಂದಾಗಿ ಇಂಥ ದುಸ್ಥಿತಿಗೆ ನಾವು ಬಂದಿದ್ದೇವೆ. ನಿಜ. ಹಾಗೆ ಪ್ರಶಾಂತ್ ಭಟ್ ಅವರು ಈಗಾಗಲೇ ನೋಡಿದ್ವಿ ಈ ಒಂದು ಪಾಣೆಮಂಗಳೂರಿನಲ್ಲಿರುವಂತಹ ಸೇತುವೆ ಸುಮಾರು 104 ವರ್ಷಗಳ ಒಂದು ಇರುವಂತಹ ಒಂದು ಸೇತುವೆ. ಅಲ್ಲಿಂದ ಕೂಡ ಹಾಗೆ ಇತ್ತು ಅದು. ಆದ್ರೆ ಇವತ್ತು ನಿಜಕ್ಕೂ ಕೂಡ ಅದು ಬೀಳುವಂತ ಸ್ಥಿತಿಯಲ್ಲಿರಬಹುದು. ಯಾಕಂದ್ರೆ ಸಾಕಷ್ಟು ವರ್ಷಗಳೇ ಅದಕ್ಕೆ ಕಳಿತ ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಸಾಕಷ್ಟು ಸಂಪರ್ಕ ಇದೆ. ಜೊತೆಗೆ ನಮ್ಮ ಮಂಗಳೂರಿಗೆ ಬರ್ಬೇಕಂದ್ರೆ ಆ ಒಂದು ಸೇತುವೆ ಮುಖ್ಯವಾದಂತಹ ಒಂದು ಸೇತುವೆ. ಆದ್ರೆ ಅಂತ ಒಂದು ಸೇತುವೆ ಬಗ್ಗೆನೇ ಇವತ್ತು ಅಥವಾ ಸೇತುವೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗಬಹುದು, ಅದಕ್ಕೆ ಪರ್ಯಾಯವಾಗಿ ಬೇರೆ ರೀತಿಯ ಮಾರ್ಗವನ್ನ ಕಂಡುಕೋಬೇಕು ಅಂತ ಯಾವುದೇ ರೀತಿಯ ಪ್ರಯತ್ನ ಆಗ್ತಿಲ್ಲ. ಯಾಕಂದ್ರೆ ಒಂದು ಸೇತುವೆನ ನಿರ್ಮಾಣ ಮಾಡ್ಬೇಕಂದ್ರೆ ಹೇಳಿದ ತಕ್ಷಣ ಸೇತುವೆ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಮಳೆಗಾಲದ ಸಂದರ್ಭದಲ್ಲಿ ಆ ಎಲ್ಲ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಿಕ್ಕೆ ಆಗುದಿಲ್ಲ. ಆದ್ರೆ ಇಂಥದಕ್ಕೂ ಕೂಡ ಹೆಚ್ಚಿನ ಸಮಯ ಅವಕಾಶ ಕೂಡ ಬೇಕಾಗುತ್ತೆ. ಆದ್ರೆ ಇದ್ರ ಬಗ್ಗೆ ಕೂಡ ಇವತ್ತು ಯಾರಿಗೂ ಕೂಡ ಒಂದ್ ರೀತಿಯ ನಿರ್ಲಕ್ಷ್ಯ ಇದೆ, ಕಾಳಜಿ ಇಲ್ಲ. ಯಾಕೆ ಅಂತ ಅದೇ ನೋಡಿ, ಹೇಗೇನಂದ್ರೆ ಅದು ನೀವು ಪಾಣೆಮಂಗಳೂರು ಸೇತುವೆ ಅದು ಬ್ರಿಟಿಷರ ಕಾಲದ ಸೇತುವೆ. ಸೊ ಏನಾಗಿತ್ತಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಈಗ ಹೊಸ ಸೇತುವೆ ಮಾಡಿದ್ದಾರೆ. ಸೊ ಅದು ಬಿರುಕು ಮತ್ತೆ ಅದು ಚಿಕ್ಕ ಸೇತುವೆ ಅಂತೇಳಿ ಈಗ ಹೊಸ ಸೇತುವೆ ಮಾಡಿದ್ರು. ಆದ ಕಾರಣ ಆವಾಗ ಅದು ಎಷ್ಟು ಸ್ಟ್ರಾಂಗ್ ಇತ್ತು. ಮತ್ತೆ ಅದರಲ್ಲಿ ಆವಾಗ ಏನಂದ್ರೆ ಮೇನ್ ನಮ್ಮ ಇದು ಮಂಗಳೂರು ಮೇನ್ ರೋಡ್ ಮೇನ್ ಹೈವೇ ಇದ್ದದ್ದು. ಸೊ ಮತ್ತೆ ಆವಾಗ ಅದಿರು ಸಾಗಣೆ ಇತ್ತು, ಪ್ಲಸ್ ನಮ್ಮ ದೊಡ್ಡ ಪೆಟ್ರೋಲ್ ಸಾಗಣೆ ಇದು ವಾಹನಗಳು ಎಲ್ಲ ಹೋಗ್ತಾ ಇತ್ತು, ಟ್ಯಾಂಕರ್ಗಳು. ಸೊ ಇದರಿಂದಾಗಿ ಅದು ಸ್ವಲ್ಪ ಬಿರುಕು ಬಿಡ್ಲಿಕ್ಕೆ ಕಾರಣ ಸಹ ಅದು ಧಾರಣ ಸಾಮರ್ಥ್ಯಕ್ಕಿಂತ ಹೆಚ್ಚು ಆಗಿರೋದ್ರಿಂದ ಬಿರುಕು. ಈಗ ಯೂಶಲಿ ಕೆಲವೊಮ್ಮೆ ಬಿರುಕು ಬೀಳುದು ಹೆಂಗೆ ಅಂದ್ರೆ ಅದ್ರದ್ದು ಈಗ ಒಂದು ಸೇತುವೆ ಅಂತ ಹೇಳಿದ್ರೆ ಅದಕ್ಕೊಂದು ಅಷ್ಟು ಸೇತುವೆ ಧಾರಣ ಸಾಮರ್ಥ್ಯ ಇರ್ತದೆ. ಇವರು ಅದಕ್ಕಿಂತ ಹೆಚ್ಚು ಲೋಡ್ ಬಿದ್ದಾಗ ಆಟೋಮೆಟಿಕ್ ಆಗಿ ಅದರದ್ದು ಇದು ಸ್ಟ್ರೆಂತ್ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಫಸ್ಟ್ ಆಫ್ ಆಲ್ ಇವ್ರು ಏನ್ ಮಾಡ್ಬೇಕಂದ್ರೆ, ಈಗ ನೋಡಿ ಸಾರಿಗೆ ಇಲಾಖೆ ಇದೆ, ನಮ್ಮ ಜಿಲ್ಲಾಡಳಿತ ಇದೆ, ಅದಕ್ಕೆ ಗೊತ್ತಿರ್ತದೆ ಅವರಿಗೆ ಆ ಒಂದು ಸೇತುವೆಯಲ್ಲಿ ಎಷ್ಟು ಜನ ಹೋಗ್ಬೋದು, ಎಷ್ಟು ಅದು ವೆಯ್ಟ್ ಹೋಗುವಷ್ಟು ಸಾಮರ್ಥ್ಯ ಉಂಟಂತ. ಇವರು ಅದನ್ನೆಲ್ಲ ಕೇಳಿಸದೆ ಒಂದು ಆದ ಕೂಡಲೇ ಇವರು ಪರ್ಯಾಯ ರೋಡ್ ಮಾಡದೆ ಅದಕ್ಕೆ ಎಲ್ಲ ಟ್ರಾಫಿಕ್ ಒಂದೇ ಕಡೆ ಇದು ಮಾಡಿ ಬಿಡ್ತಾರೆ. ಸೊ ಈ ಪಾಣೆಮಂಗಳೂರು ಸೇತುವೆ ಏನಾಯ್ತು ಅಂದ್ರೆ ಆ ಒಂದು ಬಿರುಕು ಬಿದ್ದು ಇನ್ನು ಆಗುದಿಲ್ಲ, ಕಷ್ಟ ಅಂತ ಹೇಳಿದಕ್ಕೆ ಅದು ಹೋರಾಟ, ಅದಕ್ಕೂ ಸತತ ಹೋರಾಟ ಆದ್ಮೇಲೆ ಆ ಹೊಸತು ಸೇತುವೆ ಆಗಿದ್ದು. ಬಹುಶಃ ಈಗಿನ ಸೇತುವೆಯಲ್ಲಿ ಸಾರಿ ಹೇಳಿದಂಗೆ ಪಾಣೆಮಂಗಳೂರು ಟೌನಿಗೆ ಮತ್ತೆ ಕೆಲವು ವಿಟ್ಲಕ್ಕೆ ಹೋಗ್ಬೇಕಂದ್ರೆ ಕೆಲವರು ಆ ರೋಡ್ ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈಗ ಏನಂದ್ರೆ ಈಗ ಅದು ಲಘು ವಾಹನಕ್ಕೆ ಮಾತ್ರ ಸೀಮಿತವಾಗಿದೆ. ಮತ್ತೆ ಏನಂದ್ರೆ ಇದರಲ್ಲಿ ಟ್ರಾಫಿಕ್ ಜಾಸ್ತಿ ಎಲ್ಲಾದ್ರೆ ಬ್ಲಾಕ್ ಆದ್ರೆ ಕೆಲವರು ಅದು ರೂಟ್ ಯೂಸ್ ಮಾಡ್ತಾ ಇದ್ದಾರೆ ಹೊರತು ಮತ್ತೇನು ಜಾಸ್ತಿ ಅದನ್ನು ಯೂಸ್ ಮಾಡ್ತಾ ಇಲ್ಲ. ಆದ್ರೆ ನೀವು ಹೇಳಿದಂಗೆ ಅದರಲ್ಲಿ ಸಹ ಲಘು ವಾಹನಗಳು ಹೋಗ್ತದೆ, ಮತ್ತೆ ಬಸ್ಗಳು ಸಹ ಹೋಗ್ತದೆ. ಯಾಕಂದ್ರೆ ಅಲ್ಲಿ ಪಾಣೆಮಂಗಳೂರು ಟೌನ್ ಹೋಗ್ಬೇಕಂದ್ರೆ ಅಲ್ಲಿ ಶಾಲೆ ಮಕ್ಕಳಿಗಾಗಿರ್ಬೋದು ಅವರೆಲ್ಲ ಬರ್ಬೇಕಂದ್ರೆ ಅದೇ ಸೇತುವೆ ಯೂಸ್ ಮಾಡ್ಕೊಂಡು ಬರೋದು. ಸೊ ಈಗ ಅದಕ್ಕೂ ಒಂದು ಪರ್ಯಾಯವಾಗಿ ಮಾಡ್ಬೇಕು. ಈಗ ಏನು ನ್ಯಾಷನಲ್ ಹೈವೇಗೆ ಒಂದು ಬೇರೆ ಮಾಡಿದ್ದಾರೆ, ಆದ್ರೆ ಈಗ ನೀವು ಹೇಳಿದಂಗೆ ಅದು ಸಹ ಬಿರುಕು ಬಿಟ್ಟಿದೆ ಅಥವಾ ಅದರದ್ದು ಇದಾಗಿದೆ ಅಂತ ಹೇಳಿದ್ರೆ ಈಗಲೇ ಎಚ್ಚೆತ್ತುಕೊಂಡು ಪರ್ಯಾಯ ಒಂದು ಜನರಿಗೆ, ಯಾಕೆಂದ್ರೆ ಈಗ ನಾವು ಮೂಲರಪಟ್ಟಣ ನೋಡಿದೀವಿ, ಅದು ಸಹ ಒಂದು ಯಾಕೆಂದ್ರೆ ಆ ಒಂದು ಮೇನ್ ಜನಸಂದಣಿ ಅದರಲ್ಲಿ ಯಾಕೆಂದ್ರೆ ಇದ್ರಲ್ಲಿ ಸಹ ಇದು ಸಾಮಾನ್ಯ ಸೇತುವೆ ಆಗಿತ್ತು, ಒಂದು ಬಸ್ಗಳು ಓಡಾಡುವಂತದ್ದು. ಸೊ ಈಗ ಕಂಪೇರ್ ಮಾಡಿದ್ರೆ ಪಾಣೆಮಂಗಳೂರು ಸೇತುವೆನೂ ಅದೇ ರೀತಿ ಥ್ರೆಟ್ ಅಲ್ಲಿ ಇದೆ. ಸೊ ಅದನ್ನು ಈಗ ಇವರು ಅಧಿಕಾರಿಗಳು ಗಮನ ಹರಿಸಿ ಅದರ ಬಗ್ಗೆ ಏನಾದ್ರೂ ಅದಕ್ಕೊಂದು ಆಲ್ಟರ್ನೇಟಿವ್ ಮಾಡ್ಬೇಕಂದ್ರೆ, ಯಾಕೆಂದ್ರೆ ಅದು ಸಂಪರ್ಕ ಇರೋದು ಟೌನಿಗೆ ಇರೋದು, ಆದ ಕಾರಣ ಅದಕ್ಕೆ ಒಂದು ಬೇರೆ ಆಲ್ಟರ್ನೇಟಿವ್ ಮಾಡ್ಬೇಕಂತ ನಾನು ಹೇಳ್ತೇನೆ. ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ಅದೇ ನೀವು ಹೇಳ್ದಂಗೆ ಈಗ ಮೇನ್ ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ ಜನರಿಗೆ ನಮ್ಮ ರಾಜಕಾರಣಿಗಳಿಗೆ ಬದ್ಧತೆ ಇಲ್ಲ. ಅವರಿಗೆ ಏನಂದ್ರೆ ಅವರು ಅದು ಬದ್ಧತೆಯನ್ನು ಪ್ರದರ್ಶಿಸಬೇಕು ಎಲ್ಲ ರಾಜ್ಯಕ್ಕೆ. ನಾವು ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮ್ಮ ತುಳುನಾಡು ಮತ್ತೆ ತುಳುನಾಡಿನಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಒಗ್ಗಟ್ಟಿಲ್ಲ. ಈಗ ವಿಪಕ್ಷದವರು ಒಂದು
ಆಗಲಿ ನಮ್ಮ ಆಡಳಿತ ನಡೆಸೋರಾಗ್ಲಿ, ಅದರಲ್ಲೇ ರಾಜಕೀಯ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತು ರಾಜಕೀಯ ಮಾಡೋದು ಅದೊಂದು ದೊಡ್ಡ ಸಮಸ್ಯೆ ನಮ್ಮ ತುಳುನಾಡಿನಲ್ಲಿ. ಆ ಒಂದು ವಿಷಯದಲ್ಲಿ ನಾವು ಬಾರಿ ತುಂಬಾ ಹಿಂದಿದ್ವಿ. ನಾವು ಕಲಿಬೇಕು ಬೇರೆ ಸ್ಟೇಟ್ ನಲ್ಲಿ. ನಮ್ಮ ಸರ್ ಹೇಳ್ದಂಗೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಈಗ ಅದು ಅವರ ಕಾಲದಲ್ಲಿ ಮಾಡಿದ್ದು, ಅದು ಸ್ಯಾಂಕ್ಷನ್ ಮಾಡಿದ್ದು ಸೇತುವೆ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಅದು ಅದಕ್ಕೆ ಹೋಗಿ ಸಪೋರ್ಟ್ ಮಾಡದಿರೋದು ಇಂಥ ಸಿಚುವೇಶನ್, ಅದು ತುಂಬಾ ಬಾರಿ ಬೇಜಾರದ ಸಂಗತಿ. ಆದುದರಿಂದ ಯಾವುದೋ ಒಂದು ವಿಷಯವಾಗಲಿ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಅವರ ಅಭಿಪ್ರಾಯ ಭೇದ ಇರ್ಬೋದು, ಅದನ್ನು ಬಿಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಒಟ್ಟಾಗಿ ಹೋರಾಟ ಮಾಡಿದ್ರೆ ಖಂಡಿತವಾಗ್ಲೂ ಇಂತಹದನ್ನು ಎಷ್ಟೋ ನಾವು ತಡಿಬಹುದು. ಈಗ ಅಕ್ರಮ ಗಣಿಗಾರಿಕೆ ನೋಡಿ, ಅಕ್ರಮ ಗಣಿಗಾರಿಕೆಯಲ್ಲಿ ರಾಜಕಾರಣಿಗಳ ಕೈವಾಡ ಇದೆ ಇದರಲ್ಲಿ ಸಹ. ಆದ್ರೆ ಯಾರು ಮಾತಾಡ್ತಾರೆ ಅದರ ಬಗ್ಗೆ? ಯಾರು ಮಾತಾಡುದಿಲ್ಲ. ನಮ್ಗೆ ಡೌಟ್, ಎಲ್ಲರೂ ಬಹುಶಃ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಡೌಟ್ ಬರ್ತಾ ಉಂಟು ಎಲ್ಲ ಪಾರ್ಟಿಯ ಮುಖಂಡರು. ಆದ ಕಾರಣ ಇಂಥ ಒಂದು ಇದರಲ್ಲಿ ಇದು ಬಹಳ ತುಂಬಾ ಸೀರಿಯಸ್ ಇಶ್ಯೂ. ಇದನ್ನ ನಾವು ಸಾಲ್ವ್ ಮಾಡೋದು ಗಮನ ಹರಿಸಬೇಕು ಫಸ್ಟ್. ಎಸ್ ಯೋಗೇಶ್ ಅವರೇ, ಹಾಗೆ ಇನ್ನೊಂದು ಈ ಕಟೀಲು ಸೇತುವೆ ಕೂಡ ಇವತ್ತು 79 ವರ್ಷಗಳ ಒಂದು ಇತಿಹಾಸ ಇದೆ ಆ ಸೇತುವೆ ಕೂಡ. ಅದು ಕೂಡ ಇವತ್ತು ಎಲ್ಲೋ ಒಂದು ಕಡೆ ಅಪಾಯದ ಸ್ಥಿತಿಯಲ್ಲಿದೆಯಾ ಅಂತ? ಹೌದು, ಅದೇ ಕಟೀಲಿಗೆ ಹತ್ತಿರ ಇರುವಂತ ಅದು 1939ರಲ್ಲಿ ಇವರು ದಿವಾನ್ ಅವರು ಮಿರ್ಜಾ ಅವರು ದಿವಾನ ಇದ್ದ ಸಂದರ್ಭದಲ್ಲಿ ಆಗಿರುವಂತ ಮಿರ್ಜಾ ಇಸ್ಮಾಯಿಲ್ ರವರು ಇದ್ದ ಸಂದರ್ಭದಲ್ಲಿ ಆ ಒಂದು ಸೇತುವೆಯನ್ನು ಅವರು ಶಿಲಾನ್ಯಾಸ ಮಾಡಿಕೊಂಡು ಆ ಟೈಮಲ್ಲಿ ಅದನ್ನು ಮಾಡಿರುವಂಥದ್ದು. ಅದು ಕೂಡ ಇವತ್ತು ಸಮಸ್ಯೆಗೆ ಕಾಣ್ತದೆ. ಯಾಕಂದ್ರೆ ನಾವು ಆ ಸೈಡಿಂದ ಹೋಗುವಾಗ ನಾವು ನೋಡ್ತೇವೆ. ಯಾಕಂದ್ರೆ ಅದರಲ್ಲಿ ಕೂಡ ಹೆಚ್ಚಿನ ವೆಹಿಕಲ್ಗಳು ಬರ್ತವೆ. ಯಾಕಂದ್ರೆ ಕಟೀಲ್ ಟೆಂಪಲ್ಗೆ ಹೈಯೆಸ್ಟ್ ಜನರು ಅಲ್ಲಿ ಆ ರಸ್ತೆಯಲ್ಲಿ ಬಸ್ ಆಗಿರ್ಬೋದು ಅಥವಾ ಮದುವೆ ವಾಹನ ಆಗಿರ್ಬೋದು, ಪ್ರತಿ ದಿನ ಅದಕ್ಕೆ ಹಲವಾರು ವೆಹಿಕಲ್ಗಳು ಹೋಗ್ತವೆ. ಅದರಿಂದಾಗಿ ಅದು ಕೂಡ ಸಮಸ್ಯೆಯಲ್ಲಿದೆ. ಅದರಿಂದಾಗಿ ನಾನು ಹೇಳೋದು, ಯಾಕಂದ್ರೆ ಈಗ ಪ್ರಶಾಂತ್ ಅವರು ಹೇಳಿದ್ರು ಒಂದು ಮಾತನ್ನು, ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳ ಮಧ್ಯೆ ಒಂದು ಅಭಿವೃದ್ಧಿ ವಿಷಯದಲ್ಲಿ ಒಂದು ಒಗ್ಗಟ್ಟಿಲ್ಲ ಅಂತ ಹೇಳ್ಕೊಂಡು. ಯಾಕಂದ್ರೆ ಇವತ್ತು ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ, ಯಾಕಂದ್ರೆ ಅಲ್ಲಿ ಯಾವುದೇ ಪಾರ್ಟಿಯಾಗಿದ್ರು ಕೂಡ ಅಭಿವೃದ್ಧಿ ವಿಷಯದಲ್ಲಿ ಒಟ್ಟಾಗ್ತಾರೆ. ಅದು ನಾನು ತಮಿಳುನಾಡು ವಿಷಯದ ನಾನು ಅದಕ್ಕೆ ಪ್ರಸ್ತಾಪ ಮಾಡಿ ಕೇರಳ, ಯಾಕಂದ್ರೆ ಅಲ್ಲಿ ಅವರಿಗೆ ಒಂದು ರೈಲು ಆಗಬೇಕಾದ್ರೆ, ಯಾಕಂದ್ರೆ ನಮ್ಮ ರಾಜಕಾರಣಿಗಳು 10 ವರ್ಷ ಆಗಿಕೊಂಡು ಒಂದು ರೈಲು ತಂದದನ್ನು ಕೇವಲ ಅದರ 1 ವರ್ಷದಲ್ಲಿ ಮಂಗಳೂರಿನ ಟ್ರೈನ್ ಅನ್ನು ಸೀದಾ ಕಣ್ಣೂರಿಗೆ ಕೊಂಡೋಗ್ತಾರೆ. ಯಾಕಂದ್ರೆ ಅವರು ಅಂತ ಒಂದು ಅದೇ ತಮಿಳುನಾಡಲ್ಲಿ ಜಲ್ಲಿಕಟ್ಟು ಒಂದು ಸಮಸ್ಯೆ ಬಂದಾಗ ಕೇವಲ 48 ಗಂಟೆಯಲ್ಲ ಅವರು ರಾಷ್ಟ್ರಪತಿಗಳ ಅಂಕಿತ ಮಾಡಿದ್ರು. ನಮ್ಗೆ 2 ವರ್ಷ ತಗಲಿತ್ತು ನಮ್ಗೆ ಇದು ಕಂಬಳಕ್ಕೆ ಇದು ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ಅಲ್ಲಿ ಅವ್ರು ಹೇಳೋದು ಪ್ರಾದೇಶಿಕಕ್ಕೆ ಮೊದಲ ಆದ್ಯತೆ. ಅವರೆಂತ ನಮ್ಗೆ ಮೊದಲು ನೀರು, ನಮ್ಮ ಊರಿನ ಜನರಿಗೆ ಕೆಲಸ, ನಮಗೆ ಬೇಕಾದಷ್ಟು ಅನುದಾನ ಬರಬೇಕು. ಅಲ್ಲಿ ಯಾವುದೇ ಪಾರ್ಟಿ ಅದಂತ ನೋಡಿಲ್ಲ. ನಮ್ಮ ಫಸ್ಟ್ ಇಲ್ಲಿ ನೀವು ನೋಡಿದ್ರೆ ಈಗ ಇವತ್ತು ಒಂದು ತೂಗು ಸೇತುವೆ ಒಂದು ಸಮಸ್ಯೆ ಇತ್ತು. ಯಾಕಂದ್ರೆ ನಾವು ತಣ್ಣೀರು ಬಾವಿಯಲ್ಲಿ ಒಂದು ತೂಗು ಸೇತುವೆ ಅದೇ, ಯಾಕಂದ್ರೆ ಯೋಗೀಶ್ ಭಟ್ರು ಇದ್ದಾಗ ಅದಕ್ಕೆ ತೂಗು ಸೇತುವೆಗೆ ಅದು ಶಿಲಾನ್ಯಾಸ ಮಾಡಿ 1 ಕೋಟಿ ರೂಪಾಯಿಯನ್ನು ಅಲ್ಲಿ ಅದಕ್ಕೆ ಇನ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಇದು ಕೆಲಸ ಸ್ಟಾರ್ಟ್ ಆಗಿ ಸಾಧಾರಣ ಪಿಲ್ಲರ್ಗಳು ನೀವು ನೋಡಿದ್ರೆ ಕಾಣ್ಬೋದು. ಅಲ್ಲಿ ತಣ್ಣೀರು ಬಾವಿಯಲ್ಲಿ ಉಂಟು. ಅಲ್ಲಿಂದ ಸೀದಾ ತಣ್ಣೀರು ಬಾವಿಯಿಂದ ಸೀದಾ ಸುಲ್ತಾನ್ ಬತ್ತೇರಿಗೆ ಬರುವಂತ ತೂಗು ಸೇತುವೆ. ಅದೇ ಇವರು ಲೋಬೋರ್ ಅವರು ಬಂದ ನಂತರ ನಾವು ಅದ್ರ ಬಗ್ಗೆ ದೊಡ್ಡ ಮಟ್ಟಿನ ಹೋರಾಟ ಮಾಡಿಕೊಂಡು ಸಾಧಾರಣ 2000 ಸೈಗಳನ್ನ ಹಾಕಿಕೊಂಡು ನಾವು ಅದನ್ನ ಹೋಗಿ ಇವರಿದೆ ಲೋಬೋ ಮತ್ತೆ ಇವರ ಯಾರು ಮೊಯ್ದೀನ್ ಬಾವ ಅವರ ಉಪಸ್ಥಿತಿಯಲ್ಲಿ ನಾವು ದೇಶಪಾಂಡೆ ಅವರಿಗೆ ನಾವು 2000 ಮನವಿಯನ್ನ ಕೊಟ್ಟಿದ್ದೇವೆ. ಬೆಂಗಳೂರಿಗೆ ಹೋಗಿ ಅವರ ಕೈಯಲ್ಲಿ ಕೊಟ್ಟಿದ್ದೇವೆ. ಆದ್ರೂ ಕೂಡ ಇವತ್ತು 5 ವರ್ಷ ಆಯ್ತು, ಲೋಬೋರ್ ಅವರು ಅವರ ಅವಧಿ ಆಯ್ತು, ಆದ್ರೂ ಕೂಡ ಅಲ್ಲಿ ಅದರ ತೂಗು ಸೇತುವೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ಜನರಿಗೆ ಇಲ್ಲಿ ಯುಗೋ ಪ್ರಾಬ್ಲಮ್. ನನ್ನ ಅವಧಿಯಲ್ಲಿ ಅದಂತ ಮಾಡ್ಬೇಕು, ಹೋದ ಸಲ ML ಇದ್ದದನ್ನು ನಾನು ಯಾಕೆ ಮಾಡ್ಬೇಕು ಅಂತ ಒಂದು ಮನೋಭಾವದಿಂದ ಇವತ್ತು ಸಮಸ್ಯೆ ಆಗ್ತದೆ. ಯಾಕೆಂದ್ರೆ ಇವತ್ತೆಂತ ಮಾಡ್ಬೇಕು, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಇವತ್ತು ಮಂಗಳ ಕಾರ್ನಿಶ್ ವಿಷಯದಾಗಿರ್ಬೋದು, ದೊಡ್ಡ ವಿಷಯ. ಯಾಕಂದ್ರೆ ಒಳ್ಳೆ ಅದು ಎಲ್ಲ ನಮ್ಮ ಸಮುದ್ರ ತೀರ ಮತ್ತೆ ನದಿ ತೀರಗಳನ್ನ ಬೆಸೆದುಕೊಳ್ಳುವಂತ ದೊಡ್ಡ ಒಂದು ಪ್ರಾಜೆಕ್ಟ್. ಅದು ನಿಜವಾಗಿ ಅದುಮಿನ ಅದು ಎಷ್ಟೇ ಜನರಿಗೆ ಉಪಕಾರ ಆಗ್ತದೆ. ಹಲವಾರು ಸೇತುವೆಗಳನ್ನು ತಪ್ಪಿಸಿಕೊಂಡು ಹಲವಾರು ಮಂಗಳೂರಿಗೆ ಬರ್ಲಿಕ್ಕೆ ತುಂಬಾ ಈಸಿಯೆಸ್ಟ್ ವೇ. ಇವತ್ತು ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಒಟ್ಟಿಗಾಗಿ ಮತ್ತೆ ಎಲ್ಲಾ ಪಾರ್ಟಿ ನಾವು ಫಸ್ಟ್ ನಮ್ಮ ಊರು ಒಳ್ಳೇದಾಗಬೇಕು, ನಾವು ಊರು ಒಳ್ಳೇದಾದ್ರೆ ನಾವು ಬದುಕ್ತೇವೆ ಅಂತ ಹೇಳ್ಕೊಂಡು ಅಂತ ಮನೋಭಾವನೆಯನ್ನು ಇದ್ರೆ ಇವತ್ತು ನಮ್ಮ ಊರು ಒಳ್ಳೇದಾಗ್ತದೆ, ಚೆಂದಾಗ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೋಸ್ಕರ ಪ್ರತಿಯೊಬ್ಬರು ನಮ್ಮ ಅಂದ್ರೆ ವಿನಂತಿ ಅಂದ್ರೆ ರಾಜಕಾರಣಿಗಳು ತನ್ನ ಇದನ್ನು ಬಿಡ್ಬೇಕು. ಯಾಕಂದ್ರೆ ನನ್ನ ಪಾರ್ಟಿ ಯಾಕಂದ್ರೆ ವಿನ್ ಆಗೋ ತನಕ ಮಾತ್ರ ಪಾರ್ಟಿ ಮತ್ತೆ ಅವರ ಪಾರ್ಟಿದ ಆಕ್ಟಿವಿಟೀಸ್ ಮಾಡ್ಲಿ. ಆದ್ರೆ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲರ ಸಹ ವಿಶ್ವಾಸ ಮಾಡಿಕೊಂಡು ಹೋದ್ರೆ ಅಭಿವೃದ್ಧಿ ಕೆಲಸಗಳಾಗ್ತದೆ. ಎಸ್, ಹಾಗೆ ಪ್ರಶಾಂತ್ ಭಟ್ಕಳಪ್ಪ ಅವರು ಈಗಾಗಲೇ ಗಮನಿಸಿದ್ವಿ ನಾವು, ಒಂದು ಕಡೆ ಕಟೀಲಿರುವಂತಹ ಸೇತುವೆ ಅದು ಕೂಡ ಇವತ್ತು ಸುಮಾರು 79 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ಸೇತುವೆ ಅದು.
ಆದ್ರೆ ಅದರ ಒಂದು ದುಸ್ಥಿತಿ ಇವತ್ತು ಸಾಕಷ್ಟು ಬೀಳುವಂತ ಸ್ಥಿತಿಯಲ್ಲಿ ಇರಬಹುದು. ಯಾಕಂದ್ರೆ ಮೇಲ್ನೋಟಕ್ಕೆ ನಮ್ಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ ನೋಡಿದ ತಕ್ಷಣ. ಆದ್ರೆ ಈಗಾಗಲೇ ನಾವು ಬಂಟ್ವಾಳದಲ್ಲಿರುವಂತಹ ಸೇತುವೆಯನ್ನು ಕೂಡ ಅದೇ ರೀತಿಯಲ್ಲಿ ಗಮನಿಸಿದ್ವಿ. ಆದ್ರೆ ಇಲ್ಲಿಯೂ ಕೂಡ ನಾವು ಕಟೀಲಿಯೂ ಕೂಡ ಪ್ರತಿದಿನ ಕೂಡ ವಾಹನಗಳ ಸಂಚಾರ ಇರುತ್ತೆ. ಈಗಾಗಲೇ ಯೋಗೇಶ್ ಡಿಜಿಪ್ ಅವರು ಹೇಳಿದಾಗೆ ಅಲ್ಲಿ ಮದುವೆ ವಾಹನಗಳಾಗಿರ್ಬೋದು ಪ್ರತಿನಿತ್ಯ ಕೂಡ ಅಲ್ಲಿ ಓಡಾಡ್ತಾ ಇರುತ್ತೆ. ಆದ್ರೆ ಅದಕ್ಕೆ ಬೇರೆ ರೀತಿಯ ಮಾರ್ಗವನ್ನ ಕೂಡ ಅಲ್ಲಿ ಮಾಡಬಹುದಲ್ವಾ ಅಂತ. ಹೌದು, ಅದೇ ನೋಡಿ ಏನಂದ್ರೆ ಈಗ ಯಾವುದೇ ಆಗಲಿ ಈಗ ಫಸ್ಟ್ ಇವರಿಗೆ ಮಾಡಬೇಕಾಗಿರೋದಂದ್ರೆ ಈಗ ಮೂಲರಪಟ್ಟಣ ಈಗ ಎಲ್ಲರಿಗೆ ಒಂದು ಪಾಠ ಕಲಿಸಿದೆ ಈ ಒಂದು ಇನ್ಸಿಡೆಂಟ್ ಕುಸಿತ. ಈಗಾದ್ರೂ ಎಚ್ಚೆತ್ತುಕೊಳ್ಬೇಕು. ಈಗ ನಿಜವಾಗ್ಲೂ ಏನು ಎಚ್ಚೆತ್ತುಕೊಂಡು ಎಲ್ಲ ಯಾರ್ಯಾರು ಕೇಂದ್ರದ ಮಂತ್ರಿಗಳಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟದ್ದು, ನಮ್ಮ ತುಳುನಾಡಿಗೆ ಸಂಬಂಧಪಟ್ಟವರು, ಅದೇ ರೀತಿ ನಮ್ಮ MP ಅವರಿದ್ದಾರೆ, ಹಾಗೆ ಇಲ್ಲಿರೋ MLAಗಳು ಎಲ್ಲರೂ ಕೂತು ಒಂದು ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂತು ಇದು ಬರೀ ಒಂದೇ ಅಲ್ಲ, ಈಗ ಎಲ್ಲೆಲ್ಲಿ ಶಿಥಿಲಾವಸ್ಥೆಯಲ್ಲಿ ಇರುವ ಸೇತುವೆಗಳಿದೆ ಅಥವಾ ಮತ್ತೆ ಇನ್ನು ಮುಂದೆ ಯಾವ್ದಾವ್ದು ಈಗ ಕೆಲವು ಚಿಕ್ಕದು ಸೇತುವೆನ ಕಿರಿದಾಗಿರೋ ಸೇತುವೆನ ಅಗಲ ಮಾಡುವಂತದ್ದು ಇರ್ಬೋದು, ಅದನ್ನೆಲ್ಲ ಕೂತು ಇವರು ಫಸ್ಟ್ ಮೀಟಿಂಗ್ ಮಾಡಿಬಿಟ್ಟು ಅದಕ್ಕೆ ಈಗ ಇದು ಒಂದಲ್ಲ ಈ ಎಲ್ಲ ಸರ್ವೆ ಮಾಡಿ ಎಲ್ಲೆಲ್ಲಿ ಯಾವ ಯಾವ ಸೇತುವೆಯಿಂದ ಎಷ್ಟೆಷ್ಟು ವರ್ಷ ಹಳೆಯದಾಗಿದೆ ಅದರದ್ದೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ಅದು ಯಾವ ಹಂತದಲ್ಲಿದೆ, ಅದರದ್ದು ಧಾರಣ ಸಾಮರ್ಥ್ಯ ಗೊತ್ತಿರ್ತದೆ ಅವರಿಗೆ, ಅದು ಎಷ್ಟೆಷ್ಟು ಟೆಕ್ನಿಕಲ್ ರಿಪೋರ್ಟ್ ಇರ್ತದೆ, ತರಿಸುವುದೇನು ಕಷ್ಟ ಅಲ್ಲ ಅವರಿಗೆ, ಆಲ್ರೆಡಿ ಮಾಡಿರೋದು ಸೇತುವೆದ್ದು. ಅದನ್ನೆಲ್ಲ ಕೂತು ಇವರು ಚರ್ಚೆ ಮಾಡಿ ಎಲ್ಲೆಲ್ಲಿ ನೀವು ಹೇಳಿದಾಗ ಈಗ ಇದು ಯಾವುದು ನಮ್ಮ ಕಟೀಲಿದ್ದು ಸೇರಿಸಿ ಏನು ಪರ್ಯಾಯ ಮಾಡ್ಬೋದು, ಅದು ಎಷ್ಟು ವರ್ಷ ಆಗಿದೆ, ಅದಕ್ಕೆ ಏನು ಆಲ್ಟರ್ನೇಟಿವ್ ಮಾಡ್ಬೋದು, ಇದನ್ನೆಲ್ಲ ಕೂತು ಚರ್ಚೆ ಮಾಡಿ ಇಮಿಡಿಯೇಟ್ಲಿ ಇವರು ಒಂದು ಅದಕ್ಕೋಸ್ಕರ ಒಂದು ಸಭೆ ಕರೆದು ಒಂದು ನಿರ್ಣಯ ತಗೊಂಡು ಇಮಿಡಿಯೇಟ್ಲಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳ ಥ್ರೂ ಅದಕ್ಕೆ ಏನು ಹೊಸದಾಗಿ ಟೆಂಡರ್ ಕರೆದು ಕೆಲಸ ಸ್ಟಾರ್ಟ್ ಮಾಡೋದಾಗಿರ್ಬೋದು ಅದನ್ನ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಇದು ಒಂದು ಈಗ ಮೂಲರಪಟ್ಟಣ ಅನ್ನೋದು ಒಂದು ದೊಡ್ಡ ಪಾಠ ಕಲಿಸಿದೆ. ಯಾಕಂದ್ರೆ ಇದು ಈಗ ದೇವರ ಏನೋ ದಯದಿಂದನೇನೋ ಯಾರಿಗೂ ಪ್ರಾಣಹಾನಿ ಆಗ್ಲಿಲ್ಲ, ಆದ್ರೆ ಮುಂದೆ ಇದು ಒಂದು ಎಚ್ಚರಿಕೆ ಕೊಟ್ಟಿದೆ ಏನಂದ್ರೆ, ಯಾಕಂದ್ರೆ ಈ ವರ್ಷ ಮಳೆ ಬೇರೆ ಜಾಸ್ತಿ. ಈಗಲೇ ನೀವು ನೋಡಿರ್ಬೋದು 25 ಇನ್ನೂ ಜೂನ್ ಮುಗಿದಿಲ್ಲ, ಈಗಾಗಲೇ ಬಹಳಷ್ಟು ಮಳೆ ಸುರಿದಿದೆ. ಆದ ಕಾರಣ ಇನ್ನೂ ಅಪಾಯ ಹೇಳಲಿಕ್ಕೆ ಆಗುದಿಲ್ಲ, ಇನ್ನೂ 2 ಮಂತ್ ಮಳೆಗಾಲ ಇದೆ. ಆದ ಕಾರಣ ಈಗ ಇದು ಒಂದು ಎಚ್ಚರಿಕೆ ಗಂಟೆ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಅವ್ರು ಈಗಲೇ ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ಇನ್ನೊಂದು ವಿಷಯ ಏನಂದ್ರೆ, ನಾನು ಕೊನೆಯದಾಗಿ ಅಕ್ರಮ ಗಣಿಗಾರಿಕೆ ಬಗ್ಗೆ ಅಕ್ರಮ ಮರಳುಗಾರಿಕೆ ಬಗ್ಗೆ ತುಂಬಾ ದಿನದಿಂದ ನಾವುಗಳು ಹೋರಾಟ ಮಾಡಿದ್ದೀವಿ ನಮ್ಮ ನೇತೃತ್ವದಲ್ಲಿ, ಮತ್ತು ಸಂಘ ಸಂಸ್ಥೆಗಳು ಹೋರಾಟ ಮಾಡಿದ್ದಾರೆ. ಇದಕ್ಕೆ ನೋಡಿ ಈಗ ಇಷ್ಟು ದಿನ ಬರೀ ಅಕ್ರಮ ಗಣಿಗಾರಿಕೆಯಿಂದ ಏನು ಬರೀ ಇಲ್ಲಿ ಮರಳಿ ಸಿಗ್ತಾ ಇಲ್ಲ, ಬೇರೆ ಕಡೆಗೆ ಹೋಗ್ತಾ ಅನ್ನೋದು ಮಾತ್ರ ವಾದ ಇತ್ತು. ಆದ್ರೆ ಇವತ್ತು ಬಹುಶಃ ಇದರಿಂದಾಗಿ ಇವತ್ತು ಏನು ನಮ್ಮ ಇದೇ ಒಂದು ಸೇತುವೆನೇ ಕುಸಿದು ಬೀಳುವಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ಅದರ ತೀಕ್ಷ್ಣತೆ ಗೊತ್ತಾಗ್ತದೆ ಅಕ್ರಮ ಮರಳುಗಾರಿಕೆ ಪ್ರಭಾವ ಇದೆ ಅಂತ. ಆದುದರಿಂದ ಇದನ್ನ ಲೈಟ್ ಆಗಿ ತಗೊಳ್ಳಿಕ್ಕಿಲ್ಲ. ಈಗಲಾದ್ರೂ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಇದು ಏನು ನಮ್ಮ ಜಿಲ್ಲಾಡಳಿತ ಆಗ್ಲಿ ಅಕ್ರಮ ಗಣಿಗಾರಿಕೆ ಒಂದು ಕಡಿವಾಣ ಹಾಕ್ಲೇಬೇಕು. ಇದರಲ್ಲಿ ಎಷ್ಟು ದೊಡ್ಡ ಮಾಫಿಯಾ ಇರಲಿ ಎಲ್ಲರ ಮತ್ತೆ ಜನಸಾಮಾನ್ಯರು ಇದರ ಬಗ್ಗೆ ಇನ್ನಷ್ಟು ಹೊರಗಡೆ ಬೀದಿಗೆ ಬಂದು ಹೋರಾಟ ಮಾಡ್ಬೇಕಂತ ಅನಿವಾರ್ಯತೆ ಇದೆ. ನಿಜ. ಯೋಗೇಶ್ ಡಿಜಿಪ್ ಅವರು ಹಾಗೆ ಪ್ರಶಾಂತ್ ಕಡಬ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ವಿಚಾರಗಳನ್ನು ಇವತ್ತು ಚರ್ಚೆ ಮಾಡಿದೆ. ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರು, ಈಗಾಗಲೇ ನಾವು ಗಮನಿಸಿದ್ವಿ ಒಂದು ಕಡೆ ಇವತ್ತಿರುವಂತಹ ಸೇತುವೆಯ ದುಸ್ಥಿತಿ ನಮ್ಮ ಮಂಗಳೂರಿನಲ್ಲಿ ಯಾವ ರೀತಿಯಲ್ಲೇ ಇದೆ ಅಂತ. ಯಾಕಂದ್ರೆ ಈಗಾಗಲೇ ಕೆಲವು ಸೇತುವೆಗಳು ಕುಸಿದು ಬೀಳ್ತಾ ಇದೆ. ಮುಂದಿನ ದಿನದಲ್ಲಿ ಇರುವಂತಹ ಸೇತುವೆಯನ್ನಾದ್ರೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ ಅಥವಾ ಬೇರೆ ರೀತಿಯ ಮಾರ್ಗವನ್ನ ಅದಕ್ಕೆ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆಚ್ಚಿನ ಅನಾಹುತಗಳು ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗಾಗಿ ಇನ್ನಾದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಸೂಕ್ತವಾದಂತಹ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರ ಆಶಯ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.